ನಂಬಾದು ಕೊರಪೆ ನಂಬುಲೆ ನಂಬಾದು ಕೊರಪ ನಂಬುಲೆ ನಂಬಾದು ಕೊರಪೆ ಏರಾಯನಕ್ಲು ಸತ್ಯನೇ ಗತಿ ಧರ್ಮನೇ ಜಯ ಪಂಡದು ಪಡ್ಡಾಯ್ದ ಚಾಬಡಿದು ಬೋದಿಗೆದ ಕಂಬ ಪುಲಿಯಂದಿಲಕ ಮನ್ನದ ದುನ್ನ ಕುಂದಂದಿಲಕ ನೀರ್ದ ವರ್ಣ ಪರಕನಿಲಕ ತೊತ್ತಿಲ್ದ ಸರಪೊಲಿ ಕಡ್ಡಿಯಂದಿಲಕ ಕಂಬುಲದ ಪೂಕರೆ ಮಾಲಂದಿಲಕ ನಮನ ಮಾತ ಮೂವೆದ ಜಕ್ಕೆಳ್ಳು ಕುಲ್ಲಾದು ಅಮೃತದ ಸಿರೆಮರೆ ಕೊರ್ದು ನೂಲ್ದಾತ ನುಗತೆ ಭಾರದಾತ ಬಗತೆ ಬರದಿಲಕ ಕಾಪುದೀದ ಕಾತೊಂದು ಬತ್ತು ನಂಚಿನ ತುಳುವನಾಡದ ಮಣ್ಣದ ಮಾತ ದೈವ ದೇವೇರ್ಲ ಸುಗಿತೊಂದು ಅಂಚನೆ ನಮನ ಆರಾಧನೆ ಮಂತೊಂದು ಬತ್ತು ನಂಚಿನ ಶ್ರೀ ದುರ್ಗಾ ಪರಮೇಶ್ವರ ದೇವೇರ್ನ ಕೊಡಿಯಟ್ಟುಪ್ಪು ನಂಚಿನ ಮಾತ ದೈವ ದೇವರೆಲ್ಲ ಸುಗಿತೊಂದು ದುರ್ಗಾ ಪರಮೇಶ್ವರ ದೇವರಿಗೆ ನೀಟಪ್ಪ ಅಡ್ಡ ಬೂರೊಂದು ಕಾರ್ಯಕ್ರಮದ ಶುಭ ಆರಂಭ ಕೊರದಿಲ್ಲ ಬಂದುಲೆ ಇಂಥ ಇವಜಿ ಧರ್ಮ ಚಾವಡಿ ಓಲಗಾಯ ನಂಚಿನ ಮಾನಾದಿಗದ ಬಿನ್ನೂರಿನ ಸೇರಿಗೆಡು ಇಂಥ ಧಾರ್ಮಿಕ ಸಭೆ ನಿಖಲ ಮಾತೆಲ್ಲ ಸೇರಿಗೆಡು ಒಟ್ಟು ಸೇರಿಗೆಡು ಆರಂಭ ಆಪುಂಡು ದುರ್ಗಾ ಪರಮೇಶ್ವರ ಕ್ಷೇತ್ರ ಗಮ್ಮಿಲಾರ್ದು ಬೈಪಾಸ್ ಮುಟ್ಟ ಈ ಊರಿಗೂ ಶಿವರಾತ್ರಿ ಪನ್ಪುನಂಚಿನ ಒಂಜಿ ನೆಂಪುನು ಕರಿನ ಮಸ್ತ್ ವರ್ಷದ ಕೊರನಂಚಿನ ಒಂಜಿ ಪೆರ್ಮೆದ ಒಂಜಿ ದೇವಸ್ಥಾನ ಎತ್ತನೆ ನಮ್ಮ ದುರ್ಗಾ ಪರಮೇಶ್ವರ ದೇವಸ್ಥಾನ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಒಟ್ಟಿಗೂ ಈ ಊರುಡು ನರ್ಪನಂಚಿನ ಮಾತ ಧರ್ಮ ಕಾರ್ಯ ದೇವ ಕಾರ್ಯಡು ಈ ದೇವಸ್ಥಾನದ ಒಂಜಿ ತೊಲಬನು ಕೊರಪನಂಚಿನ ಈ ದೇವಸ್ಥಾನ ಧಾರ್ಮಿಕ ನಂಬಲಿಗೆನು ಊರವ್ರ ಮೇಲೆ ಪಸರಿಸನಂಚಿನ ಕೆಲಸನೇ ನಮ್ಮ ದೇವಸ್ಥಾನದ ಮುಖಾಂತರ ಭವಾನಿ ಶಂಕರ್ ಶಾಂತಿ ಮುತಾಲಿಕೆಡು ನಡ್ತೊಂದು ಬೈದನು ಇನ್ನು ಕನಕ 2023 ಜನ ಯೋಜಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಮಾತೆಲ್ಲ ಸೇರೋಂದ ಯೋಜಿ ಕಿನ್ಯ ಜಾಗೆಡು ನಮ್ಮ ದೇವಸ್ಥಾನದ ಅಭಿಮಾನ ಪ್ರೀತಿದಿದ್ದು ಈ ಕಾರ್ಯಕ್ರಮದ ಬತ್ತು ಸೇರಿದಾರೆ ಕಾಂಡಿರ್ದಿಂಚಲ ಅವೇತೋ ಕಾರ್ಯಕ್ರಮದ ಒಟ್ಟುಗು ನಡತನಂಚನ ಈ ಒಂಜಿ ವೈದಿಕ ಆದಪ್ಪು ಧಾರ್ಮಿಕವಾದಪ್ಪು ಅದನ್ನ ಇನಿ ನಡತನಂಚನ ಸಾಂಸ್ಕೃತಿಕ ಆದಪ್ಪು ಮಾತಾ ಕಾರ್ಯಲ್ಲ ದೇಜಿಸಾಯ ಒತ್ತದು ತಾಂಗುಂದದ ಕೆಲಸ ಮಂದು ಬತ್ತನಂಚನ ಈ ಊರ್ದ ಜನಮಂದಿಲನ ಮೋಕೆದ ಒಂಜಿ ಉಡಲರ್ಮೆದ ಭಕ್ತಿಗೆ ನಿಕ್ಲೆ ಮಾತೆರೆಗಳ ತರೆದಗ್ಗ ದಡ್ಡ ಬುರೊಂದು ಈ ಕಾರ್ಯಕ್ರಮಗ ಆದಿದಿ ಒಂದಲ್ಲ ದೇವರನ್ನ ಸುಗಿಪುದ ಒಟ್ಟುಗು ಕಾರ್ಯಕ್ರಮಗ ಆದಿದಿ ಒಡಪಣದು ಕುಮಾರಿ ವಂದಿತ ಬೇಡ ವಿನಂತಿ ಮಂತದಲ್ಲ ಇನ್ನಿತ ಯೋಜಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸುರುಕಾದ ಪ್ರಾರ್ಥನದ ಒಟ್ಟು ನಿಖಲದು ಕುಮಾರಿ ವಂದಿತ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೇವನೇ ತ್ರಿಜಗವಂದಿತನೇ ಸುಜನರ ಪೋರೇವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲಿ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯ ಮಾಡೋ ದೇವ ನಿರತ ನೆನೆಯುವಂತೆ ದಯ ಮಾಡೋ ದೇವ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೇವನೇ ಗಜವದನ ಬೇಡುವೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರತಿ ವರ್ಷ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಕ್ಷಿಪ್ತವಾದ ಮತ್ತೊಂದು ಬೈದ ದಯಪಡ್ಡ ದೇವೇರ್ನ ಉತ್ಸವ ನಮಕ ಆಧ್ಯಾತ್ಮಿಕವಾದ ಬಲ್ಪು ಕೊರಪುಣಿಗೆ ಐಟೊಟ್ಟಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮನಸ್ಸಿಗೂ ಉಲ್ಲಾಸ ಕೊರಪುಣಿಗೆ ನಮ್ಮನ ಚಿತ್ತ ಗೊಂಜಾತ್ ಧರ್ಮದ ಮದಿಪು ಕೊರಡು ಪನ್ಪನ ಜೊತೆಲೇಟ್ ಧಾರ್ಮಿಕ ಸಭಾ ಕಾರ್ಯಕ್ರಮನ ನಿರಂತರವಾದ ನಮ್ಮನ ಊರದ ಒಂಜಿ ಬಿನ್ನೆರ್ನಕ್ಲ ಸೇರಿಗೆಡು ಮಲ್ಪನಂಚನ ಕಟ್ಟುಪಾಡನ್ನು ನಮ್ಮ ಮಲ್ತೊಂದು ಬೈದಿನ
ಇಲ್ಲಿಟ್ಟು ಈತ ಈ ದುರ್ಗಾ ಪರಮೇಶ್ವರ ದೇವಸ್ಥಾನದ 2023 ವರ್ಷದ ಯೋಜಿ ಧರ್ಮ ಸಭೆಗೆ ಓಲಗಾಯನಂಚಿನ ಬತ್ತಿ ಬಿನ್ನಿರೇನು ಮಾನಾದಿಗೆ ಮಲ್ಪುನಂಚಿನ ಪೊರ್ತುಗಲಿಗೆ ಈ ಕಾರ್ಯಕ್ರಮದ ಧಾರ್ಮಿಕ ಸಭೆತ ಉದೀಪನ ಮಲ್ಪರೆ ನಮ್ಮೊಟ್ಟಿಗೂ ಉಪಸ್ಥಿತರಿರು ಶ್ರೀಯುತ ನಾಗರಾಜ್ ನಾಯರ್. ಎತ್ತ ಮಾಮರ ಎತ್ತ ಕೋಗಿಲೆ ಎತ್ತನ ಸಂಬಂಧವಯ ಪಲ್ಲಕನೆ ಶಕ್ತಿನಗರಲ ಕುಂಪಾಲಗಳ ಒಂಜಿ ಸಂಬಂಧ ಬುಲೆದಿಂದ ಪಂಡ ಶಕ್ತಿನಗರದ ಕಾರ್ಮಿಕ ಕಾಲೋನಿಡ್ ಕರಿನ ಡಿಸೆಂಬರ್ ತಿಂಗಳು ಬಾರಿ ಮಲ್ಲ ಐತಿಹಾಸಿಕವೈನಂಚನ ಪಂಚದ್ವಾರ ಯಾಗ ಪನ್ಪನಂಚನ ಕಾರ್ಯಕ್ರಮ ನಡೆತಂಡು ಆ ಒಂಜಿ ಪಂಚದ್ವಾರ ಯಾಗ ದಯ ನಡೆತಂಡು ಪಂಡ ಶಕ್ತಿನಗರದ ಕಾರ್ಮಿಕ ಕಾಲೋನಿದ ಪರಿಸರ ಜನಗಳಿಗೆ ಬರ್ಪನಂಚನ ಗಂಡಾಂತರ ಆದಪ್ಪು ಅವಘಡ ಆದಪ್ಪು ಅತನ ದುರ್ಮರಣ ಆದಪ್ಪು ಐಕ್ ಪೂರ ಒಂಜಿ ಎಡ್ಡೆ ಏಲೆ ತಿಕ್ಕೋಡು ಪನ್ಮನ ಎಡ್ಡೆ ಐಕೋ ಪೂರ ನಮಕ್ ಮಾತ್ರೆಗಳ ಶಾಂತಿ ತಿಕ್ಕೋಡು ಪನ್ಮ ನೆಲೆಟ್ಟು ಪ್ರಶ್ನಾ ಚಿಂತನೆ ಮೂಲಕ ನಡತನಂಚನ ಪ್ರಶ್ನಾ ಚಿಂತನೆ ತೋಜಿದ್ ಬತ್ತೀನಿ ಮೂಜಿ ಸಾರದ ವರ್ಷದ ದುಮ್ಮು ನಡತನಂಚನ ಪಂಚದ್ವಾರ ಯಾಗ ನರಸಿಂಹ ಯಾಗ ಅದು ಪೂರ ದುಂಬು ಉಂತುದು ಪೋತುಡು ಐನ ಪುನರಪಿ ಮಲ್ತನ ಈ ಊರಿಗೆ ಸುಭೀಕ್ಷಾ ಪನ್ಪುನಂಚನ ಒಂಜಿ ನೆಲರಿಗಟ್ಟಿಡು ಶಕ್ತಿನಗರದ ಪರಿಸರ ಡಿಸೆಂಬರ್ ತಿಂಗಳು 24, 25, 26, 27 ತಿಂಗಳು 27 ದಿನ ತಾನಿ ಬಾರಿ 4 ದಿನ ಬಾರಿ ಮಲ್ಲ ಯಾಗ ನಡತನು ದಯಪಂಡ ಆ ಒಂಜಿ ಯಾಗದ ಮುತಾಲಿಕೆಯನ್ನು ವಹಿಸುವನ್ನಾರು ಎಂಗಳ ನಾಗರಾಜ್ ನಾಯರ್ ಹಿತರಕ್ಷಣಾ ವೇದಿಕೆ ಕಾರ್ಮಿಕ ಕಾಲೋನಿ ಇಂದತ ಅಧ್ಯಕ್ಷರಾದ ಅವಜ ಸಂಸದ ಮೂಲಕ ಎದುರುಂದುದು ಆ ಊರಿನೇ ಸರಿ ಸುಮಾರು 4,000-5,000 ಉಪ್ಪುನಂಚನ ಅಮನ ಕುಂಪಾಲದ ಕನೆ ಮಾತ ಒಂಜಿ ಪ್ರತಿಯೊಂಜಿ ಜನಮಂದಿರ ಒಟ್ಟು ಸೇರ್ಪಾದ ಅವಜಿ ಯಾಗನ ಯಶಸ್ವಿಯಾದ ನಿರ್ವಹಣೆ ಮಂತನಂಚಿನ ವ್ಯಕ್ತಿ ತಂಡ ಇಂಗಳ ನಾಗರಾಜ್ ನಾಯರ್ ಪಣ್ಯರೆ ಬಾರಿ ಖುಷಿ ಆಪುಂಡು ಆರು ಇನ್ನಿತ ದಿನ ನಮ್ಮೊಟ್ಟಿಗೂ ಒಂಜಿ ಉದೀಪನ ಮಲ್ಪುನಂಚನ ಒಂಜಿ ಸಂದರ್ಭಗಳು ನಮ್ಮ ಆ ಒಂಜಿ ಬತ್ತು ಸೇರ್ದೇರು ಆ ಊರ್ಡೆ ಧಾರ್ಮಿಕ ಕಾರ್ಯ ಇತ್ತನಲ್ಲ ನಮ್ಮನ ಒಂಜಿ ದೇವಸ್ಥಾನದ ಪ್ರೀತಿದ ಮಿತ್ತು ಒಂಜಿ ಕಾರ್ಯಕ್ರಮದ ಬತ್ತ ಸೇನ ವೃತ್ತಿಡ್ ಒಂಜಿ ಗುತ್ತಿಗೆದಾರರಾದ ಅವೇತೋ ಧರ್ಮ ಕಾರ್ಯನ ಮಲ್ಪನಂಚನ ಒಂಜಿ ಎಡ್ಡೆ ಒಂಜಿ ಜನಮಂದಿಗೆ ತೋಜಿದು ಬತ್ತನಂಚಿನ ನಿಗಳ ಆತ್ಮೀಯರಾದ ಶ್ರೀಯುತ ನಾಗರಾಜ್ ನಾಯರ್ ಈ ಕಾರ್ಯಕ್ರಮದ ಉದೀಪನ ಮಲ್ಪನ ನಮ್ಮೊಟ್ಟಿಗೆ ಬತ್ತ ಸೇರಿದರೆ ಅರೇನು ದುರ್ಗಾ ಪರಮೇಶ್ವರ ದೇವಸ್ಥಾನದ ಪರವಾದ ನಿಖಲ ಮಾತಿನ ಪರವಾದ ಈ ಊರದ ಜನಮಂದಿರ ಪರವಾದ ಮೋಕೆ ದಿಂಜಿದ ಈ ಚಾವಾಡಿಗೆ ಎದ್ಕೊಂಡಲ್ಲ ಶ್ರೀಯುತ ನಾಗರಾಜ್ ನಾಯರ್ ಮೇರೆ ಅವರಿಗೆ ನಿತೇಶ್ ಬಾರ್ದೆ ಬೇರೆ ಶಾಲು ಬೊಕ್ಕ ನೆಪ್ಪದ ಕಾಣಿಕದ ಗೌರವನು ಸಂದಾಯ ಮಲ್ಪೋಡಪ್ಪನ ವಿನಂತಿ ಮಂತಲ್ಲ ಶ್ರೀಯುತ ನಾಗರಾಜ್ ನಾಯರ್ ಕಾರ್ಮಿಕ ಕಾಲೋನಿ ಶಕ್ತಿನಗರ ಮೇರೆಗೆ ಈ ಕಾರ್ಯಕ್ರಮದ ಮುಖ್ಯ ಬಿನ್ನಿರ್ನ ಸ್ಥಾನದ ಓಲಗಾತನಕ್ಲ ಅವೇತ ಜನಮಂದಿಲು ನಮ್ಮ ಗಣ್ಯರ ನಕ್ಲು ಬತ್ತದ ಸೇರುಲೇರು ಅವು ಭಾಸ್ಕರ ಚಂದ್ರ ಶೆಟ್ಟರ್ ಆದಪ್ಪು ಜನಾರ್ದನ ಹಾಕಲು ಆದಪ್ಪು ನನ್ನ ದುಂಬುಗು ಬತ್ತದ ದೇವರನ ಪ್ರಸಾದ ದೇವರ ಬರೆದು ಸೇರುಲೇರು ಆಂಡಲ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಮುಖ್ಯ ಬಿನ್ನಿರ್ನ ಸ್ಥಾನದ ಉಪಸ್ಥಿತರಿರು ಶ್ರೀಯುತ ಮಟನ್ ರಾಜರು ಉದ್ಯಮಿಯಾದ ತೊಕ್ಕೊಡ್ದ ಉದ್ಯಮಿಯಾದ ಅವೆಲ್ಲಕನೆ ತೊಕ್ಕೊಡ್ದ ಒಂಜಿ ಮೊಸರು ಕುಡಿಕೆ ಉತ್ಸವ ಆದಪ್ಪು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆದಪ್ಪು ಅತನ ಮಾತ ಧಾರ್ಮಿಕ ಕಾರ್ಯಕ್ರಮಗಳ ತನ್ನ ಒಂಜಿ ಕೊರ್ನಂಚನ ದೇವರ ಕೊರ್ನಂಚನ ಒಂಜಿ ಸಂಪತ್ತನ್ನು ಸಮಾಜಕ್ಕೆ ವಿನಿಯೋಗ ಮಲ್ಪನಂಚನ ಒಂಜಿ ಎಡ್ಡೆ ಮನಸ್ದಾರು ಈ ಕುಂಪಲದ ಜನಕ್ಲೆಗಳ ಪನ್ಪುಡಿ ಒಂಜಿ ನಮ್ಮ ಮಾಸ ತಿನ್ಪಂಡು ನಿಂತಾರ ದೇವರನ್ನ ಎದುರು ಪಂಡ್ರವೆಲ್ಲ ಅಡಂದು ದೇವರನ್ನ ಚಾವಡಿ ಬುರ್ದಿ ತಿನ್ನದ ಪನ್ಪ ಮಟನ್ ತಿನ್ಕೊಂಡು ತಿಂದಾನ ಅವು ಹಿಂದುಲ್ನ ಮಟನ್ ತಿನ್ಲೆ ಪಡೆದು ಮಟನ್ ರಾಜರು ಇರ್ಲೇರು ನಮ್ಮ ತೊಕೊರ್ದ ಮಟನ್ ರಾಜರು ಅರೆಗೆ ಆರು ನಮ್ಮ ಒಂಜಿ ಉದ್ಯಮ ಕ್ಷೇತ್ರದ ಹಿಂದೂ ಉದ್ಯಮ ಕ್ಷೇತ್ರ ಮಟನ್ ರಾಜರು ಪಣದು ಉಪ್ಪುನಂಚನ ರಾಜಣ್ಣ ನಾಯಕ್ ತೊಕೊರ್ದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ವಿನಂಚಿನ ಸಾಯಿ ಪರಿವಾರ ಟ್ರಸ್ಟ್ ಮೂಲಕ ಅವೇತೋ ಧರ್ಮ ಕಾರ್ಯನ ದೇವ ಕಾರ್ಯನ ಮತ್ತೊಂದು ಬತ್ತನಂಚನೆಗಳ ಮಾತೇನಲ್ಲ ಆತ್ಮೀಯ ನಂಚನ ಶ್ರೀಯುತ ಮಟನ್ ರಾಜನ ಈ ಸಂದರ್ಭದ ಆತ್ಮೀಯವಾದ ಎತ್ಕೊರೋದಿಲ್ಲ ದಯಪಂಡ ಆರು ತೊಕ್ಕೋಡದ ಉದ್ಯಮ ಅಲ್ಲ ನಮ್ಮ ದೇವಸ್ಥಾನದ ಎಡತ ಮರ್ಗಿಲ್ದಾರೆ ದಯಪಂಡ ಬೆರ್ತಲ್ದಾರೆ ಮುಲ್ಪನೆ ಇಲ್ಲಿ ಕಟ್ಟದು ನಮ್ಮ ಅಂಬಿಕಾ ರಸ್ತೆ ಉಪ್ಪುನಾರು ಈ ದೇವಸ್ಥಾನಗಳ ಒಂಜಿ ನಿಕಡ್ಡ ಬಾಯಿನಂಚಿನ ಸಂಬಂಧ ಎತ್ತಿನಾರು ಅಂಚಿತ್ತಿ ಮಟನ್ ರಾಜನ ನಿಕ್ಲ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಬಂದೊಂದಿಲ್ಲ ಅರೆಗೆ ಸತೀಶ್ ಕಾರ್ವಿ ಮೇರೆ ಶಾಲು ಬೊಕ್ಕ ನೆಪ್ಪದ ಕಾಣಿಕದ ಗೌರವನು ಸಂದಾಯ ಮಲ್ಪಡ ಪಣ ವಿನಂತಿ ಶ್ರೀಯುತ ನಮ್ಮೊಟ್ಟಿಗೆ ಉಪಸ್ಥಿತರಿರು ಶ್ರೀಯುತ ದೀಪಕ್ ಪಿಲಾರ್ ಸೋಮೇಶ್ವರ ಗ್ರಾಮದ ಮಾಜಿ ಸದಸ್ಯರಾದ ಪುರಸಭೆದ ಮಾಜಿ ಸದಸ್ಯರಾದ ಅವೆಲ್ಲಕನೆ ಯುವ ನಾಯಕರಾದ
ಉಳ್ಳಲ ಬ್ಲಾಕ್ ಹಿಂದುಳಿದ ವರ್ಗದ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಈ ದೇವಸ್ಥಾನದ ಬಿತ್ತು ನಿಕಟವಾಯಿನ ಸಂಬಂಧ ಇತ್ತೊಂದು ಐತೊಟ್ಟಿಗೂ ನಮ್ಮ 2024 ಶಿವರಾತ್ರಿ ಜಾತ್ರಾ ಮಹೋತ್ಸವ ದುಂಬು ಈ ದೇವಸ್ಥಾನದ ಪರಿಪೂರ್ಣವಾದ ಬ್ರಹ್ಮಕಲಶೋತ್ಸವ ನಡೆಪೆಂಡು ಐತ ಪೂರ ಜವಾಬ್ದಾರಿಲ್ಲ ನಿಂಕಲೊಟ್ಟಿಗೂ ಆರ್ಲ ದೆತ್ತನೊಂದು ದುಂಬದ ಕಾರ್ಯಕಜ್ಜೆಗೆ ಬೊಡದು ನಮ್ಮೊಟ್ಟಿಗೂ ಉಪ್ಪುನಂಚಿನ ಶ್ರೀಯುತ ದೀಪಕ್ ಪಿಲಾರುಲ್ಲೇರು ಈ ದೇವಸ್ಥಾನದ ಬಿತ್ತು ಆತ್ಮೀಯ ಭಕ್ತಿ ಭಾವ ದಿಂಜಿದು ನಮ್ಮೊಟ್ಟಿಗೂ ಉಪ್ಪುನಂಚಿನ ಶ್ರೀಯುತ ದೀಪಕ್ ಪಿಲಾರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಇದ್ಕೊಂಡು ಯಶವಂತ ಹನುಮಾನ್ ನಗರ ಮೇಲೆ ಶಾಲು ಬೊಕ್ಕ ನೆಂಪದ ಕಾಣಿಕದ ಗೌರವ ಕೊರಡು ಪಣವಿನದೆ ಶ್ರೀಯುತ ನಮಗೆ ಮಾತೆರೆಗಳ ಗೊತ್ತಪ್ಪು ಕುಂಬಳದ ನಾಡಪರ್ಭವಾದ ಆಚರಣೆ ಮಲ್ತೊಂದು ಬತ್ತನಂಚಿನ ಕರಿನ 25 ವರ್ಷದ ಇಂಜಿನಂಚಿನ ಕುಂಬಳದ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವ ರಜತ ಬುಳ್ಳಿ ಪರ್ವದ ಸಂಭ್ರಮದ ಅಧ್ಯಕ್ಷರಾಯನಂಚಿನ ಶ್ರೀಯುತ ಪ್ರಹ್ಲಾದ್ ಕುಮಾರ್ ಇಂದಾಜೆ ತಿರುವನಂತಪುರ ಕೇರಳದ ತಿರುವನಂತಪುರಡು ಹೋಮಿಯೋಪತಿ ಕ್ಲಿನಿಕ್ ನಡಪಾನ ಮೂಲಕ ಅವಜಿ ಹೋಮಿಯೋಪತಿ ತಿರಾಕದ ಆಯುರ್ವೇದಿಕ್ ಪದ್ಧತಿ ಉಂಡು ಐನೆಂಚಿನ ಉಂಡು ಐನು ಪೂರ ನಡಪವನ ಮೂಲಕ ಐತೊಟ್ಟುಗಿತ್ತೆ ಪ್ರಸ್ತುತ ತೊಕ್ಕೊಟ್ಟುಡ್ಲ ಹೋಮಿಯೋಪತಿ ಕ್ಲಿನಿಕ್ನ ತೊಕ್ಕೊಟ್ಟದ ರಾಜ ಬೀದಿಡು ಒಂಜಿ ನಡಪವನ ಮೂಲಕ ಈ ಒಂಜಿ ಹೋಮಿಯೋಪತಿ ಮೂಲಕ ಅನಾರೋಗ್ಯ ಪೀಡಿತರಿಗೆ ಒಂಜಾತ್ ಸಾಂತ್ವನದ ಕೊರ್ಪುನಂಚನ ಒಂಜಿ ಹೋಮಿಯೋ ಕ್ಲಿನಿಕ್ ನಡಪವನಂಚನ ಈಗಲ ಮಾತೆನಲ ಆತ್ಮೀಯರಂಚನ ಪ್ರಹ್ಲಾದ್ ಕುಮಾರ್ ಇಂದಜೆ ಕುಂಬಲ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಗುರುಕಾರರಾದ ವಿಶೇಷವಾದ ಅರಿನ ಹೋಮಿಯೋ ಕ್ಲಿನಿಕ್ ಅತ್ತಂದೆ ಉತ್ಸವ ಸಮಿತಿ ಅಧ್ಯಕ್ಷತೆ ಆರು ಒಂಜಿ ಎಡ್ಡೆಪ್ಪದ ಲೇಖಕೆ ಕವಿ ಕವನ ಪೂರ ಬರೆಪನಂಚಿನ ಒಂಜಿ ವ್ಯಕ್ತಿ ಶ್ರೀಯುತ ನಮ್ಮ ಪ್ರಹ್ಲಾದ್ ಕುಮಾರ್ ಇಂದಜೆ ಈಗಲ ಮಾತೆನಲ ಆತ್ಮೀಯರು ನಮ್ಮ ಜಾಗತಿಕವಾದ ಒಂಜಿ ಕೊಂಕಣಿ ಸಮುದಾಯ ಆಚಾರ ವಿಚಾರ ಅತನ ಸಂಸ್ಕಾರ ಹೆಚ್ಚಿನ ಉಂಡ ಐನು ಬ್ರಾಹ್ಮಣ ಸಮುದಾಯದ ಬೊಕ್ಕ ಸೆಕೆಂಡ್ ಆದ ಅಳವಡಿಸಿನ ಬತ್ತನ ಹಿಂದೂ ಸಮಾಜಗೆ ಕೊರ್ನಕ್ಲು ಕೊಂಕಣಿ ಸಮಾಜ ಅಂಚಿತಿ ಸಾರಸ್ವತ ಕೊಂಕಣಿ ಸಮುದಾಯದ ಮೂಲಕ ಒಂಜಿ ಧರ್ಮ ಕಾರ್ಯನ ಮಲ್ತೊಂದು ಬತ್ತನ ಚೆಂಗ್ಲ ಮಾತೆನಲ ಪ್ರಹ್ಲಾದ್ ಕುಮಾರ್ ಇಂದಜೆ ಮೇರಿನ ಆತ್ಮೀಯವಾದ ಮೋಕಿಡಿ ಚಾವಡಿಗೆ ಎದುಕೊರೋದಿಲ್ಲ ಅವರಿಗೆ ಎಂಕಲ ಕಿಶೋರ್ ಡಿಕೆ ಮೇರು ಬತ್ತದ ಶಾಲು ಬೊಕ್ಕ ನೆಂಪದ ಕಾರ್ಯಕದ ಗೌರವವನ್ನು ಕೊರಡು ಪಡೆದು ವಿನಂತಿ ಬಂದದಿಲ್ಲ. ಅರೆ ಕೊಲ್ಯಗ ಹೊಸತ್ತು ಎಂಟ್ರಿ ನಾನಲ ಅವ್ರ ದೊಂಬು ಬೈಲ್ದಾರ್ ಉಳ್ಳಾಲ ಬೈಲ್ಡ್ ತನ್ನ ಪುಟ್ಟು ಬಲತದು ಐದು ಬೊಕ್ಕ ವೃತ್ತಿ ಜೀವನನ ಬೈಕಂಪಾಡಿದು ಮಲ್ತದು ಐದು ಬೊಕ್ಕ ಧಾರ್ಮಿಕ ಕಾರ್ಯಗೆ ಬಡದ ಕೊಲ್ಯಗ ದಾದನ ಒಂಜಿ ಅವಿನಾಭಾವ ಸಂಬಂಧ ಅಂಚಿತಿ ಕೊಲ್ಯ ಪರಿಸರದ ಪಿರಾಕರದಿಂಚಿತ್ತು ನಂಚಿನ ನಮ್ಮ ಅಪ್ಪೆ ಶಾರದನ ಒಂಜಿ ದರ್ಶನ ಮಲ್ಪೊಡಿಂತ ನಾವು ಕೊಲ್ಯದ ಶಾರದೋತ್ಸವಕ್ಕೆ ನಮ್ಮ ಮಾತೆಲ್ಲ ಪೋಂತ ಈ ಊರದ ಮಾತೆಲ್ಲ ಕೊಲ್ಯದ ಶಾರದೆ ಪಡೆದು ಮಾತೆಲ್ಲ ಶಾರದೆ ಅಂತ ಉಪನಂಚಿನ ಭಾಗ್ಯ ನಮ್ಮ ಕೊಲ್ಯ ಶಾರದೋತ್ಸವ ಮೂಲಕ ಮಂತದ್ದು ಇಂಚಿತಿ ಕರಿನ ವರ್ಷದ ಕೊಲ್ಯ ಶಾರದಾ ಮಹೋತ್ಸವದ ಸಮಿತಿದ ಅಧ್ಯಕ್ಷರಾದ ಅವಜಿ ಶಾರದಾ ಮಹೋತ್ಸವದ ನವರಾತ್ರಿ ಸಂದರ್ಭದ ಯಶಸ್ವಿಯಾದ ಅವಜಿ ಅರ್ನ ಮುತಾಲಿಕೆ ನಿಭಾವಣೆ ಮಲ್ಪನ ಮೂಲಕ ಅತನ ಶಾರದಾ ಸೇವಾ ಟ್ರಸ್ಟ್ ಮೂಲಕ ನಿಭಾವಣೆ ಮಲ್ಪನಂಚಿನ ಕೆಲಸ ಕಾರ್ಯದ ಮುತಾಲಿಕೆ ವಹಿಸನ್ನಾರೆ ಈಕಲ ಮಾತೆಲ್ಲ ಆತ್ಮೀಯರಂಚಿನ ಶ್ರೀಯುತ ಹರೀಶ್ ಪೂಜಾರಿ ಕೊಲ್ಯ ಜಮನಾಟಿಗೇಡು ಒಂಜಿ ಪವರ್ ಲಿಫ್ಟರ್ ರಾಜ್ಯ ಮಟ್ಟದ ಪವರ್ ಲಿಫ್ಟರ್ ಆದ ತನ್ನ ಚಾತುರ್ಪುನು ತೊಜಿಪೈನಾರು ಪ್ರಾಯ ಇಲಕನೆ ನಮ್ಮ ಧಾರ್ಮಿಕ ಕಾರ್ಯಕ್ಕೆ ಹೋಗುವಾಗ ಅಂಚನೆ ನಮ್ಮ ಹರಿಶನ್ನೆಲ್ಲ ಅಂಚನೆ ನಮ್ಮ ಯೌವನ ಅವಸ್ಥೆಡು ನಮ್ಮ ಯುವ ವ್ಯವಸ್ಥೆಯನ್ನು ನಮ್ಮ ಸಮಾಜಕ್ಕೆ ಸದುಪಯೋಗ ಮಲ್ಪುನಂಚನ ಕೆಲಸದ ಒಟ್ಟಿಗೂ ಐತೊಟ್ಟಿಗೂ ಆಧ್ಯಾತ್ಮಿಕದ ಬುಲ್ಪುನು ಕೊಲ್ಲಪುನ ಮೂಲಕ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯದ ಅಧ್ಯಕ್ಷರಾಯನಂಚಿನ ಶ್ರೀಯುತ ಎಂಗ್ಲ ಶಕ್ತಿ ಭಾರತ ವ್ಯಾಯಾಮ ಶಾಲೆದ ಮಾಜಿ ಅಧ್ಯಕ್ಷರಲ್ಲಾದ ಪುನಂಚನೆಗಳ ಮಾತೆಲ್ಲ ಆತ್ಮೀಯ ಹರೀಶ್ ಪೂಜಾರಿ ಕೊಲ್ಯ ಮೇರೆಲ್ಲ ಆತ್ಮೀಯವಾದಿ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದೊಂದು ರತ್ನಾಕರನ್ನೇ ಮೇರೆಗೆ ಶಾಲು ಬೊಕ್ಕ ನೆಂಪದ ಕಾರ್ಯಕದ ಗೌರವವನ್ನು ಕೊರಡು ಪಡೆದ ವಿನಂತಿ ಶ್ರೀಯುತ ರತ್ನಾಕರ್. ಈ ಸಂದರ್ಭ ನಮ್ಮೊಟ್ಟುಗೊಲ್ಲರು ಶ್ರೀಯುತ ಧೀರಜ್ ಕಟ್ಟಿ ಕೊಲ್ಯ ಈಗಲ ಮಾತೇನಲ್ಲ ಆತ್ಮೀಯರು ಕೊಲ್ಯ ಪರಿಸರಡು ಐವ ವರ್ಷದ ದುಂಬೆ ರಾಜ ಬೀದಿಡು ಒಂಜಿ ಭಜನದ ಸಂಸ್ಥೆ ಎತ್ತಂಡ ಭಜನೆ ಮಲ್ಪನಂಚನ ಒಂಜಿ ಕೇಂದ್ರ ಎತ್ತಂಡ ಅವು ರಾಮ ಮಂದಿರ ಕೊಲ್ಯ ರಾಮ ಮಂದಿರ ಭಜನಾ ಮಂದಿರದ ಕೊಲ್ಯದ ಒಂಜಿ ಸದಸ್ಯರಾದ ಅತೆಟ್ಟಿಗೆ
ಮಲಯಾಳ ಚಾಮುಂಡಿ ದೈವಸ್ಥಾನದ ಒಂಜಿ ವ್ಯವಸ್ಥಾಪನದ ಮಾತ ಕೆಲಸ ಕಾರ್ಯ ತನ್ನನ್ನು ತೊಡಗಿಸ ನಂಚಿನ ಇಂಗಳ ಆತ್ಮೀಯ ಮಿತ್ರ ನಂಚಿನ ಧೀರಜ್ ಗಟ್ಟಿ ಕೊಲ್ಯ ಜಿಲ್ಲಾ ರಾಜಸ್ವ ಪ್ರಶಸ್ತಿ ಪುರಸ್ಕೃತವಾಯಿನಂಚಿನ ತೊಕ್ಕೊಟ್ಟು ಸಾಯಿ ಪರಿವಾರ್ ಟ್ರಸ್ಟ್ದ ಮೂಲಕ ಸೇವಾ ಕಾರ್ಯಡ್ ನಮ್ಮನ್ನು ಮಾತ ಜೋಡಣೆ ಮಂತನಂಚಿನ ಇಂಗಳ ಮಾತೇರ್ನಲ ಆತ್ಮೀಯರಂಚಿನ ಶ್ರೀಯುತ ಧೀರಜ್ ಗಟ್ಟಿ ಕೊಲ್ಯ ಒಲ್ಲೆರು ಒಂಜಿ ವೃತ್ತಿಡ್ ಇಂಟೀರಿಯರ್ ವೃತ್ತಿನ ಮಲ್ತೊಂದು ಬರ್ತನಾರು ನಮ್ಮ ಇಲ್ಲಾಗ ಎಂಚಿನ ಹೊಸ ಹೊಸತ ದೇಕಿದ ಒಂಜಿ ಸಾಮಾನ್ಲ ಬೋಡ ಆಕರ್ಷಣೆ ಬೋಡ ಪೂರ ಇಂಟೀರಿಯರ್ದ ಮೂಲಕ ನಪ್ಪ ಐತ ವೃತ್ತಿಡ್ ಇಂಟೀರಿಯರ್ ಕಾಂಟ್ರಾಕ್ಟರ್ ಆದ ಕೆಲಸ ಬಂದು ಮತ್ತೆ ಅಂಜನ ಶ್ರೀಯುತ ಧೀರಜ್ ಗಟ್ಟಿ ಕೊಲ್ಯ ಇಂಗಳ ಮಾತೇನಲ್ಲ ಆತ್ಮೀಯರು ಈ ಸಂದರ್ಭಡು ಯಾನು ಅರೆಗೆ ಕೇಂದಿಸ್ ಒಂಜಿ ಇದು ಗೆಸ್ಟ್ ಪಾಡು ಅದಲ್ಲ ನಮ್ಮ ಆತ್ಮೀಯರಾದ ಯಾನು ಎಲ್ಲಂಜಿ ಕಾರ್ಯಕ್ರಮಕ್ಕೆ ಬರೋಡು ಪನ್ಪನ್ ನೆಲೆಟ್ಟು ಇನಿ ಬತ್ತದ ಸೇರೊಂದು ಈ ಕಾರ್ಯಕ್ರಮಡು ಬಾರಿ ಪೊರ್ಲು ದಿಂಜದೇರು ಶ್ರೀಯುತ ಧೀರಜ್ ಕಟ್ಟಿ ಕೊಲ್ಯ ಅಂಬರೆಲ್ಲ ಆತ್ಮೀಯವಾದ ಸ್ವಾಗತ ಮಂತಂದಲ್ಲೇ ಅರೆಗೆ ನಮ್ಮ ಯೋಜಿ ದೇವಸ್ಥಾನದ ಪರವಾದ ನಮ್ಮ ಬೇಕಲ್ರು ಶಾಲು ಬೊಕ್ಕ ನೆಂಪದ ಕಾಣಿಕದ ಗೌರವ ಸಂದಾಯ ಮಾಡ್ಬಿಟ್ಟು ಜಗದೀಶ್ ಆಚಾರ್ ಎಲ್ಲ ದುವೆ ಚಾಬಾಡಿಡು ಶಂಕರ್ ಭಟ್ರು ಕೋಡದ ಮುರಾನಿ ದೊಕ್ಕ ಪಣದುಲ್ಲೇರು ಆರ್ಕೆಸ್ಟ್ರಾ ಆಮೇಟು ಮನ್ಪುಗ ಅಂದು ಅಂಡ ಒಂಜಿ ಪರಿಪೂರ್ಣ ಮನುಷ್ಯನ ಸೆಟ್ಟಿಂಗ್ ಐಟ್ ಕೀಬೋರ್ಡ್ ಉಪ್ಪು ಡ್ರಮ್ ಉಪ್ಪು ಪ್ಯಾಡ್ ಉಪ್ಪು ಅತ್ತನ ಮಾತಪ್ಪು ಕೀಬೋರ್ಡ್ ಉಪ್ಪು ಮಾತಪ್ಪು ಮುಂಡಲ ಸೆಟ್ ಮಾಡ್ಕೊಡಂಡ ನಮ್ಮ ಚೇತನ್ ನಗರದ ಒಂಜಿ ಪರಿಸರ ಸಾಧ್ಯ ಆಪುಜಿ ಅಂಡ ಈ ಪರಿಪೂರ್ಣ ಒಂಜಿ 24-20 ಸ್ಟೇಜ್ ಬೋರ್ಡ್ ಆಪು ಅಂಚೆತೆ ಎಲ್ಲ ದುವೆ ಸ್ಟೇಜ್ ಬಾರಿ ಪೊರ್ಲ ಕಟ್ಟದ ರಸಮಂಜಿ ಕಾರ್ಯಕ್ರಮ ಜಗದೀಶ್ ಆಚಾರ್ಯ ಐತ ನೇತೃತ್ವ ವಹಿಸಂದ್ರ ಅತಿಥಿ ಕಲಾವಿದರ್ನ ಕೂಡುವಿಕೆಡ್ ಒಂಜಿ ರಸಮಂಜರಿ ಕ್ರಮ ಚಲನಚಿತ್ರ ಆದಪ್ಪು ಭಕ್ತಿಗೀತೆ ಆದಪ್ಪು ಅತನ ಮಾತ ವಿದಡ್ಲ ಭಕ್ತಿ ಒಂಜಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ವಿಶೇಷವಾದಂಚಿನ ಸಾಂಸ್ಕೃತಿಕವಾದ ಶೋಭೆ ಕೊರಡು ಪನ್ಪನ ನೆಲೆಟ್ಟು ಗಟ್ಟಿಡು ಜಗದೀಶ್ ಆಚಾರ್ಯ ಈ ದೇವಸ್ಥಾನದ ಮಿತ್ತು ಪ್ರೀತಿ ದೀದು ಎಲ್ಲದ ಕಾರ್ಯಕ್ರಮನು ಅರ್ನ ಒಂಜಿ ಕೊಡಿಯಡಿಟ್ಟು ಒಂಜಿ ಉಚಿತವಾದ ಎಲ್ಲದ ಕಾರ್ಯಕ್ರಮ ಅರ್ನ ಒಂಜಿ ಸೇವಾ ರೂಪಡು ಎಲ್ಲ ನಡಪೆರುಂಡು ಅಂಚಿತಿ ಜಗದೀಶ್ ಆಚಾರ್ಯ ಈ ಸಂದರ್ಭ ನಮ್ಮೊಟ್ಟಿಗೆ ಉಳ್ಳರು ಶ್ರೀನಿಧಿ ಜ್ಯುವೆಲ್ಲರ್ಸ್ ಮಾಲಕರೇ ಅದು ಅವೇತೋ ಆಲ್ಬಮ್ ಸಾಂಗ್ ಅದಪ್ಪು ಅತನ ಬೇತೆ ಬೇತೆ ಸಂಗೀತ ಕಾರ್ಯಕ್ರಮ ನಮಕ್ ಮಾತರೆಗಳ ಪೊರ್ಲು ದಿಂಜಾಯನಚನ ಶ್ರೀಯುತ ಜಗದೀಶ್ ಆಚಾರ್ಯ ನಮ್ಮ ಈ ಕಾರ್ಯಕ್ರಮ ಮುಖ್ಯ ಭಿನ್ನರ್ನ ಸ್ಥಾನದ ಓಲಗಾತಿರು ಅಲ್ಲಿ ಸಂದರ್ಭ ಆತ್ಮೀಯವಾದ ಎದ್ಕೊಂಡೊಂದು ಅರೆಗೆ ಶ್ರೀಯುತ ಗೋಪಾಲಕೃಷ್ಣ ರಾವ್ ಲಾಡ್ ಬೇರೆ ಶಾಲು ಕೊರದು ಗೌರವ ಮಲ್ಪಡು ಪಂಡ ಶಾಲು ಪದಾಧಿಕಾರಿ ನಕಲ ವೇದಿಕೆಗೆ ಉಪಸ್ಥಿತರಿಲ್ಲರು ಶ್ರೀ ಮೋಹನ್ ಶೆಟ್ಟಿ ಕುಂಪಲ ನಿಕಟವಾಯಿನಂಚಿನ ಒಂಜಿ ದೇವಸ್ಥಾನದ ಬಗ್ಗೆ ಏಪಲ ಅಂಗಲಾಪು ದಿಂಜೊಂದು ಕನ ಎನ್ನೊಂದು ಐತೊಟ್ಟುಗು ದೇವಸ್ಥಾನದ ಜೀರ್ಣೋದ್ಧಾರ ಆದಪ್ಪು ಅಭಿವೃದ್ಧಿ ಕಾರ್ಯ ಆದಪ್ಪು ಅತನ ನನದುಮ್ಮು ನಡಪುನಂಚಿನ ಬ್ರಹ್ಮಕಲಶದ ಉಚ್ಚಯ ಸಂದರ್ಭ ಮಾತೆಕ್ಲ ಒಂಜಿ ಅಡಿಪಾಯ ದಿಂಜಾದು ನಮ್ಮೊಟ್ಟಿಗೂ ಸಾತ್ ಕೋರ್ ಮರಂಜಿನ ಶ್ರೀಯುತ ಮೋಹನ್ ಶೆಟ್ಟಿ ಕುಂಪಲ ಈ ದೇವಸ್ಥಾನದ ಒಂಜಿ ಪ್ರಮುಖರು ಅದರಲ್ಲಿ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಂತದಲ್ಲೇ ಅಂಜನೆ ಮಹಿಳಾ ಸಮಿತಿದ ಗೌರವಾಧ್ಯಕ್ಷರಾಯಿನಂಚಿನ ಶ್ರೀಮತಿ ಲೀಲಕ್ಕ ಆರ್ಲ ಒಂಜಿ ಲೀಲಕ್ಕ ಇರಪಾಯತನ್ 17 ವರ್ಷ ಅಂಡರ್ನ ಭಜನೆ ಉಂಡತೆ ಸ್ವರ 17 ವರ್ಷದಕ್ಲೆಗಳ ಬರೋದು ಅಂಚಿತ್ತಿ ಭಜನೆಲ್ಲ ಮಲ್ಪನ ಅಂಜನೆಗಳ ಲೀಲಕ್ಕ ಈ ಸಂದರ್ಭಡು ಈ ದೇವಸ್ಥಾನದ ಗೌರವಾಧ್ಯಕ್ಷೆ ಮಹಿಳಾ ಸಮಿತಿದ ಗೌರವಾಧ್ಯಕ್ಷ ಅದೇಗ್ಲೊಟ್ಟಿಗೂ ಈ ಪ್ರಾಯೋಡ್ಲ ನಮಕ್ ಒಂಜಿ ಹಿರಿಯರಾದು ಕಿರಿಯರಾದು ನಮಕ್ ಕೆಲಸ ಮಂತಂದು ಬರ್ತನ ಚೆನ್ನಾಗಿ ಲೀಲಕ್ಕಲ್ಲ ಆತ್ಮೀಯವಾದ ಸ್ವಾಗತ ಮಂತಂದಿಲ್ಲ ಅವೆಲ್ಲಕ್ಕನೆ ಪ್ರಮೀಲಾ ವಿಜಯ್ ಎಲ್ಲಜಿ 2024 ಬ್ರಹ್ಮಕಲಶ ಸಂಬರ ನಡಪಡು ನೀವು ಮಾತಲ್ಲಿ ಮಸ್ತ್ ಸಂಖ್ಯೆ ನಮ್ಮ ಊರದ ಅಪ್ಪೆಲ್ಲ ಸೇರಿದಾರು ಮಾತೆರೆಲ್ಲ ಒಂಜಿ ಎದುರುದ್ದು ಕೆಲಸ ಮಲ್ಪನಂಚಿನ ಲೀಡರ್ಶಿಪ್ ಬೋರ್ಡ್ ಐಕೆ ಎಂಕಲು ಮಹಿಳಾ ಸಭೆದ ಗುರುಕಾರ್ಯ ಆದ ಎಂಕಲು ಪ್ರಮೀಲಾ ವಿಜಯನ್ ಎಂಕಲು ಮುರಂದ ಸಭೆ ಮತದ ಅಂಚಿತಿ ಅರ್ನ ದುಮ್ಮುದ ಕಾರ್ಯ ಕಜ್ಜಲ ದುಮ್ಮುಗು ಎಡ್ಡೆಪುಡು ಅರ್ನ ನೇತೃತ್ವಡು ಮಹಿಳಾ ಸಮಿತಿನ ಎಡ್ಡೆಪುಡು ಒಗ್ಗಟ್ಟು ಮನ್ಪುನಂಚಿನ ಕಾರ್ಯ ಆವಾರ್ಡ್ ಪನ್ಪುನ ನೆಲೆಟ್ BSN ನಿವೃತ್ತ ಉದ್ಯೋಗಿ ಆದಿತ್ಯನಂಚಿನ ಶ್ರೀಮತಿ ಪ್ರಮೀಲಾ ವಿಜಯ್ ಮಹಿಳಾ ಸಮಿತಿಯ ಗುರುಕಾರ್ತಿ ಮೇರೆಲ್ಲ ಆತ್ಮೀಯವಾದ ಸ್ವಾಗತ ಈ ಸಂದರ್ಭಡು ಬತ್ತು ಸೇರಿನಂಚಿನ ಮಾತರೆಲ್ಲ ಮಾಧ್ಯಮದ ಮಿತ್ರರೆಲ್ಲ ಎಂಕಲ ಎದುರುಡು ವೇದಿಕೆ ಉಡುಪಡುತ್ತದು ಅದು ಎಂಕಲ ವಿದ್ಯಾಧರ್ ಶೆಟ್ರು ಅನಾರು ಹೊಸ ಕುರಲ್ದ ಒಂಜಿ ನಿರ್ದೇಶಕರಾದ ಇಂಥ ಕಾರ್ಯಕ್ರಮದ ಮಾತ ವ್ಯವಸ್ಥೆ ಎಲ್ಲ ಒಂಜಿ
ಮಾಧ್ಯಮದ ಮೂಲಕ ದುಂಬದ ದಿನಟ್ಟು ಪಸರಿಸನಂಚಿನ ಕೆಲಸ ಮಲ್ಪರೆ ಬಡದೇಕಲ ವಿದ್ಯಾದರ್ಶಕರಲ್ಲಿ ಹೊಸಕೊಲ್ಲದ ನಿರ್ದೇಶಕರಾಗಲ್ಲ ಆತ್ಮೀಯತೆ ಸ್ವಾಗತ ಬಂದದ್ದು ವೇದಿಕೆಗೆ ಎದುರು ಉಪ್ಪುನಂಚಿನ ಮಾತೆಲ್ಲ ಎಂಕಲ ಸೌಂಡ್ದ ಎಡ್ಡ ಆಪರೇಟರ್ ಏನಂಚಿನ ಉದಯನೆಲ್ಲ ಅಂಚನೆ ಸೇರಿದನಂಚಿನ ಮಾತೆರೆಲ್ಲ ನೃತ್ಯ ಪಟ್ಟಣಕ್ಲೆಲ್ಲ ಮಾತೆರೆಲ್ಲ ಈ ಊರದ ಮಾತ ಜನಮದಲ್ಲಿ ಆತ್ಮೀಯವಾದ ಮೋಕೆ ಎದ್ಕೊಂಡು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಅವೇತ ವರ್ಷದಿಂಚಿ ಈ ಊರದ ಜನಮಂದಿಲೆಗೂ ಭಕ್ತಿ ಭಾವ ಅತ್ತನ ಅಭಯದ ಪ್ರಸಾದ ಕೊರನಂಚಿನ ಕೇಂದ್ರವಾದ ನಮ್ಮ ದುರ್ಗಾ ಪರಮೇಶ್ವರ ಇಲೆಲ್ಟ್ ಆಯ್ತ ಫಲಬುದ ಪಾತ್ರ ಪ್ರಾಸ್ತಾವಿಕದ ಪಾತ್ರದ ಒಟ್ಟಿಗೂ ನಮ್ಮೊಟ್ಟಿಗೂ ಶ್ರೀಯುತ ಮೋಹನ್ ಶೆಟ್ಟಿ ಕುಂಪಲ ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ ನಿತ ವರ್ಷಂ ಪ್ರತಿ ನಡಪಂಚಿನ ಶಿವರಾತ್ರಿ ಮಹೋತ್ಸವ ಈ ಕಾರ್ಯಕ್ರಮದ ವೇದಿಕೆ ಪುನಃ ಮತ್ತು ಗಣ್ಯರೇ ತಿನಿ ಈ ವೇದಿಕೆ ಎದುರು ಪುನಃ ಭಕ್ತರೆ ಬಹುಶಃ ಈ ವಾರಿಜ ಲಿಂಗಪ್ಪ ಪೂಜಾರಿ ಮೇಲೆ ಹಲವಾರು ವರ್ಷಗಳು ಆರಾಧನೆ ಮಲ್ತು ಬೈದಿನಂಚಿನ ದುರ್ಗಾ ಪರಮೇಶ್ವರ ಕ್ಷೇತ್ರ నేను ಒಂಜಿ ಈ ಭಾಗಡ್ಲ ಒಂಜಿ ದೇವಸ್ಥಾನ ಬೋರ್ಡು నేను ಅಭಿವೃದ್ಧಿ ಮನ್ಪೋಡು ಪಂಪಿನ ಡಿಸ್ಟ್ರಿಕ್ಟ್ ನಮ್ಮ ಮಾತಾ ಊರ್ದಾಕ್ಲು ಸೇರಿದು ನಮ್ಮ ಈ ಭಾಗದ ಧಾರ್ಮಿಕ ಮುಂದಲೈನ ಸತೀಶ್ ಕುಂಪಲ ಮೇರ್ನ ನೇತೃತ್ವಡು ಪ್ರಶ್ನೆ ಚಿಂತನೆ ಮದ್ದೀದು నేనుంచి జీర్ణోద్ధరణ మల్పడం పంపిన అభిప్రాయ ఊర్దకు మాకు సేర్ది నమ్మ కరిన 17 ವರ್ಷ ದುಂಬು ಸಾರ್ಥ 17 ನವೀನ జీర్ణోద్ధరణ మల్తా ಬಹುಶಃ ಭಾರಿ ಪೊರ್ಲುಡು జీర్ణೋದ್ಧರ అయిన ಈ ದೇವಸ್ಥಾನ ನಮ್ಮ ಮಾಡೂರು ಸಾಯಿ ಮಂದಿರದ ಅಧ್ಯಕ್ಷರಿನ KP ಸುರೇಶ್ ಮೇರ ನೇತೃತ್ವದ ಧರ್ಮಕಲಶೋತ್ಸವ ಸಮಿತಿ ಮಲ್ತದ್ದು ನಮ್ಮ ಈ ಭಾಗದ ಗಣೇಶ್ ಕೆ ನುಳ್ಳೇರು ಆರ್ಲ ನಿದ ಮುಂದೊಳಗೆ ತಂದು ಬಾರಿ ಪೊರ್ಲುದ ಧರ್ಮಕಲಶ ಅದು ಕರಿನ 17 ವರ್ಷ ಇಂಚ ನಮ್ಮ ಗರುಡಿದ ಗಂಗಾಧರ ಶಾಂತಿ ಅರ್ನ ಸಲಹೆ ಈ ಭಾಗದ ನಮ್ಮ ಮುಲ್ತ ಭವಾನಿಶಂಕರ ಶಾಂತಿನ ಪೌರೋಹಿತರು ಬಾರಿ 17 ವರ್ಷಗಳು ಬಾರಿ ಪೊರ್ಲುಡು ಈ ಭಾಗಡು ಎಡ್ಡೆಡೆ ಧಾರ್ಮಿಕ ಕಾರ್ಯ ನಡತಂದು ಈ ಭಾಗಗಳು ಪ್ರಮುಖವಾದ ದೇವಸ್ಥಾನ ಬೋರ್ಡು ಪಂಪಿನ ನಮ್ಮ ಓಡುವ ಉದ್ದೇಶೋಡು ನಮ್ಮ ಈ ದೇವಸ್ಥಾನ ಮಲ್ಲ ಕರಿನ 17 ವರ್ಷೋಡು ವರ್ಷೋತ್ಸಲ ನಮ್ಮ ಬಾರಿ ಪೊರ್ಲುದ ಕಾರ್ಯಕ್ರಮದ ನನ್ನ ದುಂಬುಲ ಮಂಚಿನ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪರೆ ಮತ್ತು ಯೋಜನೆ ಮತ್ತು ಪಾಡ್ದರು ಕರಿನ 17 ವರ್ಷೋಡು ಈ ಕಾರ್ಯಕ್ರಮ ಹತ್ತಂದೆ ಬೇತೆ ಬೇತೆ ಊಟ ಪುಣ ಒವೇ ನಮ್ಮ ದೇವಸ್ಥಾನದ ಉತ್ಸವ ಅವಡು ಬೇತೆ ಬೇತೆ ಇತ್ತಿಲ್ಲ ನಮ್ಮ ಮುಲ್ತು ದೇವಸ್ಥಾನದ ಹೊರೆ ಕಾಣಿಕೊರ್ಪ ಅಂಜನೆ ಬೇತೆ ಬೇತೆ ಉಸಾರಿ ಜನಗಳಿಗೆ ಎಲಿಲ್ಯ ಕಿಂಚಿತವಾದ ಸೇವೆ ಪುನಃ ಎಲ್ಲ ನಮ್ಮ ಈ ದೇವಸ್ಥಾನದ ವ್ಯವಸ್ಥೆ ಉಂಟು ಅಂಜನೆ ಕರಿನ ನನ್ನ ಬರ್ಪಣ 24 ಈ ಸೈಡ್ ಈ ದೇವಸ್ಥಾನ ಬ್ರಹ್ಮಕಲಶ ಅದು 17 ವರ್ಷ ಹಾಕೊಂಡು ಆ ಮಿಲೆಟ್ 17 ವರ್ಷಗಳ ದೇವಸ್ಥಾನ ಬ್ರಹ್ಮಕಲಶ ಮಾಡ್ಬೋದು ಪಂಪಿನ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿ ರೀತಿನ ಅವಶ್ಯಕತೆ ಇದೆ ನಮ್ಮ ಒಂಜಿ ನಮ್ಮ ಮುರಿನದ ಒಂಜಿ ಇಲ್ಲಿಯ ಧಾರ್ಮಿಕ ನೇತ ಬ್ರಹ್ಮಕಲಶ ಸಮಿತಿನಿ ಒಂಜಿ ಪೂರ್ವಭಾವಿ ಇಲ್ಲಿ ಮಟ್ಟ ಮಲ್ತಾರಿ ಮಲ್ಲ ಮಟ್ಟದ ಒಂಜಿ ಸಭೆ ಮಲ್ಪರುಂಡು ಐಟ್ ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಅರೇನು ಅಧ್ಯಕ್ಷರಾದ ಆಯ್ಕೆ ಮಂತ್ರಿ ಅಂಚನೆ ಗೌರವ ಅಧ್ಯಕ್ಷರಾದ ನಮ್ಮ KP ಸುರೇಶ್ ಮಲ್ದ ಅಂಚನೆ ಮಹಿಳಾ ಅಧ್ಯಕ್ಷರಾದ ಪ್ರೇಮಿಲಾ ವಿಜಯನ್ ಮಲ್ದ ಅಂಚನೆ ನನ್ನ ಐಟ್ ಬೇತೆ ಬೇತೆ ದೇವಸ್ಥಾನ ಇಲ್ಲಿ ಮಲ್ಲ ಕೆಲಸ ಯಾರುಂಡು ಆ ಕೆಲಸಕ್ಕೆ ಮಾತೆಲ್ಲ ನಿಖಲು ಸಂಪೂರ್ಣ ಊರ್ದಕ್ಕಲ್ಲ ಹೊರ ಊರ್ದಕ್ಕಲ್ಲ ಕರಿನ 17 ವರ್ಷ ತುಂಬು ಕೊರ್ಚಿನ ಸೇವೆನು ನಿಖಲು ಮಾತೆಲ್ಲ ಊರ್ದಕ್ಕಲು ಮಾತೆ ಎಂಗಳೊಟ್ಟಿಗೆ ಸೇರಿದು ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಕೊರಡು ಬರ್ಪಿನ 24 ವರ್ಷದ ಪುನಃ ಬ್ರಹ್ಮಕಲಶ ನೇನ ಉತ್ಸವನು ನಮ್ಮ ಊರ್ದಕ್ಕಲು ಮಾತೆ ಎಲ್ಲ ಸೇರಿದು నేను ಎಡ್ಡ ರೀತಿ ನಡಪಗ ಈಗ ಸಂಪೂರ್ಣ ಸಹಕಾರವನ್ನು ಹೆಚ್ಚಂದು ಈ ಕಾರ್ಯಕ್ರಮ ಅಂತ ಜೈ ಪೂಜಾರ್ಲೇರ್ದು ದುರ್ಗಾ ಪರಮೇಶ್ವರ ದೇವರನ ಆರಾಧನೆ ಆಡು ದೇವರನ ಸಂಕಲ್ಪ ಎಂಚಿನದ ದೇವರನ ಹೆಚ್ಚಿನ ನೆಲಗಟ್ಟುಂಡ ಅವು ಏಪಲ ಪಲಿಪುಂಡಿಗೆ ಅಂಚಿತಿ ದುರ್ಗಾ ಪರಮೇಶ್ವರ ದೇವರ ನಮ್ಮ ಕೃಷ್ಣನಗರದ ಪರಿಸರ ಕುಂಪಲ ಕೃಷ್ಣನಗರದ ನಮ್ಮ ದುರ್ಗಾ ಪರಮೇಶ್ವರ ದೇವರನ ಆರಾಧನೆ ಮಲ್ದ ಇದು ಬೊಕ್ಕ ಮುಲ್ಪ ಒಂಜಿ ಪರಿಪೂರ್ಣ ಮಂಚಿನ ದೇವಸ್ಥಾನ ನಿರ್ಮಾಣ ಆದ ನಿಕಾನಕ ಈ ಜನಮಂದಿಲೆಗೆ ಭಕ್ತಿ ಭಾವದಿಂಜಿನ ಕೇಂದ್ರವಾದ ಪುನಚಿನ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಶ್ರೀ ದುರ್ಗಾ ವಾರಿಜ ಲಿಂಗಪ್ಪ ಪೂಜಾರ್ಲೆನ ಒಂಜಿ ಸುಪುತ್ರ ಏನಂಚಿನ ಭವಾನಿ ಶಂಕರ್ ಶಾಂತಿ ಆರ್ಲ ಒಂಜಿ ಪೌರವಿತ್ಯನು
ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಅದಪ್ಪು ಅತನ ಕಂಕನಾಡಿ ಗರೌಡಿ ಕ್ಷೇತ್ರದ ಪೌರೋಹಿತ್ಯದ ವೈದಿಕ ವಿಧಿವಿಧಾನ ದೆತ್ತೊಂದು ಆ ಮೂಲಕ ವೈದಿಕ ಕ್ರಿಯೆಗೆ ತನ್ನ ಒಂಜಿ ನೆಲೆಗಟ್ಟಡು ಈ ಒಂಜಿ ದೇವಸ್ಥಾನ ನಡಪಾವನಂಚಿನ ಅವು ಮಾತ ವಿದಟ್ಲ ಒಂಜಿ ದೇವಸ್ಥಾನ ನಡಪಾವನಂಚಿನ ಒಂಜಿ ಕಾರ್ಯನ ಮಲ್ತೊಂದು ಶ್ರೀಯುತ ಭವಾನಿ ಶಂಕರ್ ಜಯಂತಿ ಅರ್ನ ಒಂಜಿ ಕನ ಮೊಕ್ಕ ನನನು ಪೂರ ನಮ್ಮ ದುಂಬುಗು ಒಂಜಿ ಬ್ರಹ್ಮಕಲಶೋತ್ಸವ ಮೂಲಕ ನಡಪಾದು ಕೊರ್ಕ ಪನ್ಪನ ಆಶಯದ ಒಟ್ಟು 2023 ಶಿವರಾತ್ರಿ ಜಾತ್ರಾ ಮಹೋತ್ಸವದ ಈ ಸಂಭ್ರಮದ ಕಾರ್ಯಕ್ರಮ ಬೊರ್ಪು ಅರ್ಲಾವನ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊರಡು ಪಡೆದ ವಿನಂತಿ ಜಾನಾದಿಗೆ ಉಡ್ಪನಚನ ಪಂಚಭುಜನೆ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಇದೆ ನಿಖಲ ದುಂಬು ಶ್ರೀ ನಾಗರಾಜ ನಾಯರ್ ಎಂಬರ್ನ ದಿವ್ಯ ಹಸ್ತಡು. ಶ್ರೀ ನಾಗರಾಜ ನಾಯರಿಗೆ ನಮ್ಮ ಮಾತರೆಲ್ಲ ತಾಟಿದ ಉರುಟು ಅರಿನ ಈ ಕಾರ್ಯಕ್ರಮಕ್ಕೆ ಸೊಲ್ಮೆಲನ್ನು ಸಂದಾಗ ಪನ್ನೊಂದು ವಿನಂತಿ ಮತ್ತೊಂದಲ್ಲ ನಮ್ಮ ಊರದ ಜನ ಬಂದಿಲ್ಲ ಪರವಾದ ಈ ಸಂದರ್ಭ ನಮ್ಮೊಟ್ಟಿಗೂ ಏರ್ಲ ಪಾತ್ರೆ ನಕಲಿಚ್ಚಿ ವೆಂಕ್ಲು ಯಾನೆ ಒಂಚೂರು ಜಾಸ್ತಿ ಪಾತೆಯಲ್ಲಿ ಬೊಕ್ಕ ಮೋಹನ್ ಶೆಟ್ಟರು ಪಾತೆ ನಾಡ ವೇದಿಕೆ ಇಡುಪುನ ಜಾತಿ ದಿನಗಳು ಏರ್ಲ ಪಾತ್ರೆ ನಕಲಿ ಆಡ ಶಿವನ ಬಗ್ಗೆ ಈಶ್ವರನ ಬಗ್ಗೆ ಲಯ ಬೊಕ್ಕ ಆಲಯ ಸೃಷ್ಟಿಕರ್ತೆ ಬೊಕ್ಕ ನಮ್ಮ ಲಯಕರ್ತೆಲ್ಲ ಈಶ್ವರಿಗೆ ಆಯ್ತಾ ನಮಕ್ ಮಾತ್ರೆಗಳ ಒಂಜಿ ಆಲಯ ಕೊಡ್ತಿಲ್ಲ ಈಶ್ವರ ದೇವರಿಗೆ ಈ ದಯವಂಡ ಈ ವೇದಿಕೆಡ್ ಸಾಂಸ್ಕೃತಿಕ ಜೋಕ್ಲೆಗೆ ಎಲ್ಲೆಲ್ಲ ಜೋಕ್ಲೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ದೀಪ ಬಂಡ ನಮ್ಮ ಈ ವೇದಿಕೆ ದಾಯ ದೀಪ ಬಂಡ ಈಶ್ವರೇ ಒಂಜಿ ನೃತ್ಯ ಒಂಜಿ ಸೇವೆಗಳ ಒಂಜಿ ಒಲಿವುನಾರಿಗೆ ಡಮರು ನೃತ್ಯದ ಮೂಲಕ ತಾಂಡವ ನೃತ್ಯದ ಮೂಲಕ ಈಶ್ವರ ಪಾರ್ವತಿ ದೇವರು ಕೈಲಾಸ ನೃತ್ಯ ಮಂತನಾಗಲ ಅಂಚನೆ ಒಂಜಿ ನೃತ್ಯ ಮನ್ಪುಲ ಮೂಲಕ ಆ ಒಂಜಿ ಜೋಕುಲ್ನ ಸೇವೆ ದುರ್ಗಾ ಪರಮೇಶ್ವರಗೆ ಸಂದಾಯ ಆವಡು ಪನ್ಪುಲ ಸಾಂಸ್ಕೃತಿಕ ಕಾರ್ಯಕ್ರಮ ಶಿವರಾತ್ರಿ ಜಾತ್ರಾ ಮಹೋತ್ಸವದ ಸಂದರ್ಭ ವಿಶ್ವಪ್ರತಿ ನಮ್ಮಲ್ತೊಂದು ವೇದ ಇಲ್ಲಟ್ಟು ಈಶ್ವರೇ ಪಂಡದಾದ ಶಿವೇ ಪಂಡದಾದ ನಮಕ್ ಲಿಂಗ ರೂಪಡಾದಪ್ಪು ಮೂರ್ತಿ ರೂಪಡಾದಪ್ಪು ಆರಾಧನೆ ಮಲ್ಪನಚನ ಈ ಕ್ಷೇತ್ರದ ಫಲದ ಬಗ್ಗೆ ಪಾತ್ರ ನಮ್ಮ ಶ್ರೀಯುತ ಪ್ರಹ್ಲಾದ್ ಕುಮಾರ್ ಇಂದಾಜ. ದುರ್ಗಾ ಪರಮೇಶ್ವರ ದೇವಸ್ಥಾನದ ಶಿವರಾತ್ರಿ ಮಹೋತ್ಸವದ ಈ ಶುಭ ಗಳಿಗೆಯಲ್ಲಿ ಇಂದಿನ ಧಾರ್ಮಿಕ ಸಭೆಯ ಭವ್ಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀಯುತ ನಾಗರಾಜ್ ನಾಯರ್ರವರೇ ಹಾಗೆ ಅತಿಥಿಗಳಾಗಿ ಇಲ್ಲಿ ಆಗಮಿಸಿದಂತಹ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಭಗವದ್ಭಕ್ತರೇ, ಧಾರ್ಮಿಕ ಉಪನ್ಯಾಸ ನನ್ನ ವಿಷಯ ಅಲ್ಲ. ಆದರೆ ನಾನೊಬ್ಬ ಆಸ್ತಿಕನಾದ್ದರಿಂದ, ಶಿವಭಕ್ತನಾದ್ದರಿಂದ, ಕೃಷ್ಣನ ಭಕ್ತನಾದ್ದರಿಂದ ನನ್ನ ಪುಟ್ಟ ಜ್ಞಾನ ಏನಿದೆಯೋ ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಈ ವೇದಿಕೆಯನ್ನು ಬಳಸ್ತಿದ್ದೇನೆ. ಶಿವ ಆಕಾಶ ತತ್ವ, ಸೃಷ್ಟಿಕರ್ತನಾದ ಬ್ರಹ್ಮ ಹಾಗೂ ಸ್ಥಿತಿಕರ್ತನಾದ ವಿಷ್ಣು ಇವರಿಬ್ಬರು ಈ ಶಿವತತ್ವದ ಆದಿ ಅಂತ್ಯವನ್ನು ಹುಡುಕಲು ಹೊರಟು ವಿಫಲರಾದ ಸಂದರ್ಭದಲ್ಲಿ ಲಿಂಗ ಸ್ವರೂಪಿಯಾಗಿ ದರ್ಶನ ನೀಡಿದಂತಹ ಮಹಾಮಹಿಮ
ಶ್ರೀ ಪಾರ್ವತಿ ಪರಮೇಶ್ವರ. ಹಾಗೆಯೇ ಮಹಾಶಿವರಾತ್ರಿ ಹೇಗೆ ಎಲ್ಲ ತಿಂಗಳು ಅಷ್ಟಮಿ, ಚತುರ್ಥಿ, ನವರಾತ್ರಿ ಬರುತ್ತದೆಯೋ ಅದೇ ರೀತಿ ಶಿವರಾತ್ರಿಯೂ ಎಲ್ಲ ತಿಂಗಳಲ್ಲೂ ಇದೆ. ಆದರೆ ಆಶ್ವಿಜದಲ್ಲಿ ಹೇಗೆ ಶರನ್ನವರಾತ್ರಿ ಆಚರಿಸುತ್ತೇವೆಯೋ, ಭಾದ್ರಪದದಲ್ಲಿ ವಿನಾಯಕ ಚತುರ್ಥಿ, ಹಾಗೆ ಶ್ರಾವಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವಂತೆ ಮಾಘ ಮಾಸದ ಈ ಶುಭ ಗಳಿಗೆಯಲ್ಲಿ ಚತುರ್ದಶಿಯಂದು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯ ಮಹತ್ವ ನಾವೆಲ್ಲರೂ ಅರಿತುಕೊಳ್ಳಬೇಕಾದಂಥದ್ದು. ಇದು ಮನುಷ್ಯನ ಸಕಲ ಜೀವರಾಶಿಗಳಲ್ಲಿ ಆದರೂ ವಿಶಿಷ್ಟವಾಗಿ ಸೃಷ್ಟಿಯಾದ ಸೃಷ್ಟಿಕರ್ತನ ಈ ಮನುಷ್ಯ ಜೀವಿ ಅರಿತಿರಬೇಕಾದದ್ದು ಅವಶ್ಯ. ಅದು ಈ ಮಹಾಶಿವರಾತ್ರಿ ಹಾಗೂ ಜಾಗರಣೆ. ಇದರ ವಿಶೇಷತೆ ಏನು? ನನಗೂ ಅತಿಯಾಗಿ ತಿಳಿದಿದ್ದರೂ ಒಂದೆರಡು ಪುಸ್ತಕಗಳೋ ಅಥವಾ ಪೇಪರ್ನಲ್ಲಿ ಅಂಕಣಗಳೋ ಓದಿ ತಿಳಿದುಕೊಂಡಿದ್ದೇನೆ. ಅದು ನಭೋಮಂಡಲದಲ್ಲಿರುವ ಗ್ರಹಗಳ ಗತಿಗಳ ಚಲನ ಇದಕ್ಕೆ ಅವಲಂಬಿತವಾಗಿದೆ. ಗ್ರಹಚಾರ ನಮಗೆಲ್ಲರಿಗೂ ಗೊತ್ತಿರಬಹುದು. ಈ ಗ್ರಹಚಾರ ಮನುಷ್ಯನ ಜೀವನದಲ್ಲಿ ಮಾನಸಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ ಹೇಗೆ ಪರಿಣಾಮಕಾರಿಯಾಗುತ್ತದೆ ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಅಂತಹ ಸಂದರ್ಭದಲ್ಲಿ ಶಿವರಾತ್ರಿಯ ಈ ಶುಭ ಪರ್ವದಲ್ಲಿ ಮನುಷ್ಯನ ಮನಸ್ಸಿಗೂ ದೈಹಿಕವಾಗಿಯೂ ಪರಿಣಾಮಕಾರಿಯಾದಂತಹ ಕೆಲವು ಅಂಶಗಳು ಅಗೋಚರವಾಗಿ ನಡೆಯಲ್ಪಡುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಜಾಗರಣೆಯ ಮೂಲಕ ಬೆನ್ನು ಹುರಿ ನೇರವಾಗಿರಿಸಿಕೊಂಡು ಶಿವಭಕ್ತಿ, ಶಿವ ಭಜನೆಯ ಆರಾಧನೆಗಳಿಂದ ನಮ್ಮ ಜೀವನವನ್ನು ಸುಖವಾಗಿರಿಸಬಹುದು. ಶಿವ ಲಯಕರ್ತ. ಲಯಕರ್ತ ಅಂದರೆ ಎಲ್ಲವನ್ನು ಮುಗಿಸುವುದೆಂದೆಲ್ಲ ಅರ್ಥವಲ್ಲ. ಮನುಷ್ಯನ ಜೀವನದಲ್ಲಿ ತಾಳ ತಪ್ಪಿದ ಜೀವನದಲ್ಲಿ ಅದನ್ನು ಲಯಬದ್ಧವಾಗಿ ನಡೆಸಿಕೊಂಡು ಹೋಗಲು ಅನುಗ್ರಹಿಸುವಂಥವನು ಶಿವ. ಹೀಗೆ ಒಮ್ಮೆ ರಾವಣರ ಕಾಳಗ ನಡೆಯುತ್ತಿರುವಾಗ ದೇವತೆಗಳಿಗೆಲ್ಲ ಒಂದು ಜಿಜ್ಞಾಸೆ. ಯಾಕೆಂದರೆ ರಾಮನು ರಾವಣನು ಇಬ್ಬರು ಶಿವಭಕ್ತರು. ಶಿವನು ಯಾರಿಗೆ ಒಲಿತಾನೆ ಯುದ್ಧದಲ್ಲಿ ಎಂಬ ಜಿಜ್ಞಾಸೆ. ಕೆಲವೊಮ್ಮೆ ಇಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಆಗುವಂಥ ಒಂದು ಜಿಜ್ಞಾಸೆ ಇದೆ, ಯಾರಿಗೆ ಓಟ್ ಹಾಕುವ, ಹೇಗೆ ಮಾಡುವ ಅಂತೇಳಿ. ಆದರೆ ರಾಮ ಯಾರು, ರಾವಣ ಯಾರು ಅಂತ ತಿಳಿದುಕೊಳ್ಳುವಂಥ ಜಿಜ್ಞಾಸೆಯಲ್ಲಿ ದೇವತೆಗಳಿಗೆ ಕೊನೆಯಲ್ಲಿ ಯುದ್ಧದ ಕೊನೆಯ ಸಂದರ್ಭದಲ್ಲಿ ಅರಿವಾಯಿತು, ಇಲ್ಲಿ ರಾಮನೂ ಅಲ್ಲ ರಾವಣನೂ ಅಲ್ಲ, ಧರ್ಮ ವಿಜಯಿಸ್ತದೆ ಅಂತು. ಕೊನೆಯಲ್ಲಿ ರಾಮನ ಮೇಲೆ ಪುಷ್ಪವೃಷ್ಟಿಯಾಯಿತು. ಅದೇ ರೀತಿ ಮನುಷ್ಯನಾದವರು ನಮಗೂ ಇಂತಹ ಜಿಜ್ಞಾಸೆಗಳಿಂದ ಹೊರಬರುವಂತೆ ಆ ಶಿವನು ಪ್ರೇರೇಪಿಸುತ್ತಾನೆ. ಹಾಗೆ ಶಿವಶಕ್ತಿ ಮಹತ್ವ. ಶಿವಶಕ್ತಿ ಮಹತ್ವ ಅಂದರೆ ಶಿವನಿಲ್ಲದೆ ಶಕ್ತಿ ಇಲ್ಲ, ಆದರೆ ಶಕ್ತಿ ಇಲ್ಲದೆ ಶಿವನಿದ್ದಾನೆ. ವಿದೌಟ್ ಹಿ ದೇರ್ ಈಸ್ ನೋ ಶಿ, ಬಟ್ ವಿದೌಟ್ ಶಿ ದೇರ್ ಈಸ್ ಹಿ. ಕೇವಲ ಎಸ್ ಎಂಬ ಇಂಗ್ಲೀಷ್ ಪದದ ಉಚ್ಚಾರ. ಅದು ಇಷ್ಟೇ ಇರುವುದು, ಅದರಲ್ಲಿ ದೊಡ್ಡ ಸಂಶೋಧನೆ ಏನು ಬೇಡ. ಪ್ರಕೃತಿ ಮತ್ತು ಶಕ್ತಿ ಮತ್ತು ಶಿವ. ಶಿವನಿಂದ ಶಕ್ತಿ, ಆದರೆ ಶಿವ ಷಷ್ಠಿಯ ಸೃಷ್ಟಿಕರ್ತ, ಶೂನ್ಯದಿಂದ ಓಂಕಾರದಿಂದ ಬರುವಂಥದ್ದು. ಆದ್ದರಿಂದ ಶಿವನಿದ್ದರೆ ಮಾತ್ರ ಶಕ್ತಿ. ಅಂತಹ ಒಂದು ಉತ್ತಮವಾದ ಉದಾಹರಣೆ ಚೈತನ್ಯಭರಿತವಾದ ಈ ಚೇತನ ನಗರದಲ್ಲಿ ಶಿವಶಕ್ತಿ ಇಬ್ಬರು ದುರ್ಗಾ ಪರಮೇಶ್ವರನಾಗಿ ಇಲ್ಲಿ ನಮ್ಮನ್ನು ಹರಿಸುತ್ತಿದ್ದಾರೆ. ಇಂತಹ ಪುಣ್ಯ ವೇದಿಕೆಯಲ್ಲಿ ನನಗೂ ಎರಡು ಮಾತುಗಳನ್ನು ಆಡಲು ಅವಕಾಶ ನೀಡಿದ್ದಕ್ಕೆ ಕೃತಜ್ಞತೆ ಹೇಳುತ್ತೇನೆ ಅಂಥೇಳಿ ಮುಗಿಸುವುದಿಲ್ಲ. ನನಗೆ ಸಮಯ ನಿಮಗೆ ಗೊತ್ತಿರುವಷ್ಟು ಮಾತಾಡಿ ಅಂತ ಹೇಳಿದ್ದಾರೆ.
ಇನ್ನೊಂದು 2 ಮಿನಿಟ್ ಮಾತಾಡಿ ನನ್ನ ತಯಾರಿಯಲ್ಲಿದ್ದ ಎಲ್ಲ ವಿಷಯಗಳನ್ನು ಹೇಳಿ ನಾನು ವಿರಮಿಸ್ತೇನೆ. ಹಾಗಾಗಿ ಶಿವತತ್ವ ಎಂದರೆ ಹಲವು ಪ್ರಕಾರಗಳಿಲ್ಲಿದೆ. ಆದರೆ ಮುಖ್ಯವಾಗಿ ತ್ಯಾಗ, ಸ್ನೇಹ, ದಾನ, ಉದಾರತೆ. ತ್ಯಾಗಕ್ಕೆ ಶಿವನು ಲೋಕದಲ್ಲಿಯೇ ಉತ್ತಮ ಉಪಮ. ಯಾಕಂದರೆ ಹಿಂದೆ ಪುರಾಣದಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಉದ್ಭವಿಸಿದಂಥ ಐರಾವತ, ಪಾಂಚಜನ್ಯ, ಕಲ್ಪವೃಕ್ಷ, ಕಾಮಧೇನು, ಹೀಗೆ ಮಹಾಲಕ್ಷ್ಮಿ, ಇದೆಲ್ಲ ಅತ್ಯುತ್ತಮ ಸಂಪದ್ಭರಿತವಾದ ವಸ್ತುಗಳು ಉದ್ಭವವಾಗುವಾಗ ಇದೆಲ್ಲ ನಮಗಿರಲಿ ಎಂದು ದೇವಾದಿ ದೇವತೆಗಳು ತೆಗೆದುಕೊಂಡ ಸಂದರ್ಭದಲ್ಲಿ ಅಂತ್ಯದಲ್ಲಿ ಕಾರ್ಕೋಟಕ ವಿಷ ಉತ್ಪತ್ತಿ ಆಗುವಾಗ ಆ ವಿಷದಲ್ಲಿ ಇದರ ಮುಂಚೆ ಸಿಕ್ಕಿದಂಥ ಎಲ್ಲ ವಸ್ತುಗಳು ನಾಶವಾಗುವ ಸಂದರ್ಭದಲ್ಲಿ ಅದು ಹಾಗಾಗಬಾರದಂತೇಳಿ ಲೋಕ ಕಲ್ಯಾಣಕ್ಕಾಗಿ ಪರಮಶಿವನು ಆ ಕಾರ್ಕೋಟಕ ವಿಷವನ್ನು ನುಂಗಿ ನಂಜುಂಡನಾದ. ಇದು ತ್ಯಾಗದ ಸಂಕೇತ. ತನ್ನ ಅತಿಯಾದ ಪ್ರೀತಿಸುವ ಮಡದಿ ದಾಕ್ಷಾಯಿಣಿ ಯಜ್ಞಕ್ಕೆ ಆಹುತಿಯಾದ ಸಂದರ್ಭದಲ್ಲಿ ಆ ಸ್ನೇಹಭರಿತವಾದ ಶಿವ ಕ್ಷುದ್ರನಾಗಿ ರುದ್ರನಾಗಿ ತನ್ನ ಸತಿಯನ್ನೇ ನೀಡಿದಂತಹ ಮಾವ ದಕ್ಷ ಪ್ರಜಾಪತಿಯನ್ನೇ ಹತ್ಯೆಗೈಯುತ್ತಾನೆ. ಇದು ಹತ್ಯೆಗೈದು ಕ್ರೂರತ್ವದ ಸಂಕೇತ ಅಲ್ಲ, ಇದು ಅತಿಯಾಗಿ ಪ್ರೀತಿಸಿದ ಮಡದಿಯ ವ್ಯತೆಗೆ ತೀರಿಸಿದಂತಹ ಪ್ರತಿಕಾರ. ಹಾಗೆ ಉದಾರತೆ, ದಾನ ಅಂದರೆ ನಮ್ಗೆ ಗೊತ್ತಿರ್ಬೋದು, ಯಾವ ದೇವಸ್ಥಾನದಲ್ಲಿ ಈಗ ಎಲ್ಲ ದೇವಸ್ಥಾನದಲ್ಲಿ ನಡೀತಿದೆ ಅನ್ನದಾನಗಳು, ಆದರೆ ಯಾವ ದೇವಸ್ಥಾನದಲ್ಲೂ ಅನ್ನದಾನ ನಡೆದಿದ್ದರೂ ಶಿವಕ್ಷೇತ್ರದಲ್ಲಿ ಅನ್ನದಾನ ಕಡ್ಡಾಯ. ಎಲ್ಲ ಶಿವ ದೇವಾಲಯಗಳು, ಇವಾಗ ಕೇರಳದಲ್ಲಿ ನಾನು ಹೋಗುವಾಗ ನೋಡಿದ್ದೇನೆ, ಎಲ್ಲ ಶಿವ ದೇವಾಲಯಗಳು ಅಲ್ಲಿ ಸಣ್ಣ ಮಟ್ಟಿಗೆ ಆದರೂ ಅನ್ನದಾನಗಳು ನಡೆಯುತ್ತವೆ. ವೈಕಂ ಕ್ಷೇತ್ರವಾಗಲಿ ಅಥವಾ ತ್ರಿಶೂರ್ನ ವಡಕುನಾಥ ಕ್ಷೇತ್ರವಾಗಲಿ ಎಲ್ಲ ಕ್ಷೇತ್ರಗಳು ಅತ್ಯಂತ ಪ್ರಸಿದ್ಧ ಪಡೆದಿವೆ. ಹಾಗೆ ಮುಂದೆ ಉದಾರತೆ ಸಂಕೇತ ಅಂದರೆ ಬ್ರಹ್ಮಕಪಾಲದ ಹಸಿವನ್ನು ನೀಗಿಸಲು ಭಿಕ್ಷೆ ಬೇಡಿದ ಪ್ರೇಮಿ ಮಹಾಶಿವ. ಕೊನೆಗೆ ಅದಕ್ಕೆ ಮೋಕ್ಷ ದೊರೆಯಬೇಕಾದರೆ ಕುರುಕ್ಷೇತ್ರದ 18 ದಿನಗಳ ಯುದ್ಧ ಅಂತ್ಯವಾಗುವ ತನಕ ಕಾಯಲು ಶಿವನಿಗೆ ಬೇಕಾಯಿತು. ಅಂಥ ರೀತಿಯಲ್ಲಿ ತ್ಯಾಗ, ಸ್ನೇಹ, ಪ್ರೀತಿ, ಪ್ರೇಮಗಳ ಸಂಕೇತ ಈ ಮಹಾಶಿವರಾತ್ರಿಯ ಆರಾಧನೆ. ಶಿವ ಕ್ಷಿಪ್ರಪ್ರಸಾದಿ. ಶಿವನನ್ನು ಯಾರು ಬೇಕಾದರೂ ಯಾವುದೇ ರೀತಿಯಲ್ಲಿ ಬೇಡಿದರೆ ಯಾವುದೇ ಹಿಂದೂ ಮಣ್ಣು ನೋಡದೆ ಬಂದು ಒಲಿಯುವಂತಹ ಕ್ಷಿಪ್ರಪ್ರಸಾದಿ ಶಿವ. ಅದು ಪಾಪಿಯಾಗಲಿ, ಕೊಲೆಗಡುಕನಾಗಲಿ, ಡಕಾಯಿತನಾಗಲಿ, ಕಳ್ಳಕಾಕರರಾಗಲಿ, ಯಾರೇ ಆಗಲಿ, ಶಿವ ಎಂದರೆ ಅವರ ದೈನ್ಯಾವಸ್ಥೆಯಲ್ಲಿ ಓಡಿ ಬಂದು ಕಾಪಾಡುವಂಥವನು ಮಹಾದೇವ. ಹೀಗೆ ಹೇಳುತ್ತಾ ಹೋದರೆ ಶಿವರಾತ್ರಿಯ ಪೂರ್ತಿ ಒಂದು ದಿನ ಸಾಲದು. ಶಿವ ಮಹಿಮೆ ಅಪಾರ. ಶಿವತತ್ವವನ್ನು ನಾವು ರೂಢಿಸಿಕೊಳ್ಳೋಣ. ತ್ಯಾಗ, ಸ್ನೇಹ, ಪ್ರೀತಿ, ಪ್ರೇಮಗಳನ್ನು ಬೆಳೆಸಿಕೊಳ್ಳೋಣ. ಹಾಗೆಯೇ ಕುಂಪಲದ ಪರಿಸರ ಕೂಡ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ. ಕುಂಪಲ ಪರಿಸರದಲ್ಲಿ ವಾಸ್ತವ್ಯ ಹೂಡಲು ನಮಗೆಲ್ಲ ಅಭಿಮಾನವಿರಬೇಕು. ಯಾಕಂದರೆ ಸನಾತನ ಧರ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ಶೈವ, ವೈಷ್ಣವ ಹಾಗೂ ಶಾಕ್ತ್ಯ ಪಾರಂಪರೆಗಳಿದೆ. ಅಂಥದ್ರಲ್ಲಿ ಕುಂಪಲದ ಬೈಪಾಸ್ನಿಂದ ಬಗಂಬಿಲ ತನಕ ನಾವು ನೋಡಿದರೆ ದೇವಾಲಯಗಳು, ಮಠ ಮಂದಿರಗಳು ವರ್ಷಪೂರ್ತಿ ಧಾರ್ಮಿಕ ಕಾರ್ಯಗಳಿಂದ ತುಂಬಿಕೊಂಡಿದೆ. ಈ 3 ಪರಂಪರೆಗಳು ಕುಂಪಲದಲ್ಲಿ ಆವಿರ್ಭವಿಸಿದೆ. ನಾವೆಲ್ಲರೂ ಪುಣ್ಯವಂತರು. ಹಾಗೆ ಇವೆಲ್ಲ ಸಣ್ಣ ಪುಟ್ಟ ನನ್ನ ಅಲ್ಪ ಜ್ಞಾನದಲ್ಲಿ ಗೊತ್ತಿರುವಂಥ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೂ ದೀರ್ಘ ಹೋಗುವುದಿಲ್ಲ. ಮುಂದಿನ ತಯಾರಿಗಳು ಇನ್ನೊಂದು ಶಿವರಾತ್ರಿಗಾಗಲಿ.
ಹಾಗೆ ನನ್ನೊಂದಿಗೆ ಎಲ್ಲರೂ ಸೇರಿ ಒಮ್ಮೆ ತಮ್ಮ ಧ್ವನಿಯನ್ನು ಜೊತೆಗೂಡಿಸಬೇಕು. ಹರ ಹರ್ ಹರ ಹರ್ ಹರ ಹರ್ ನಮಃ ಶಿವಾಯ. ನನಗೆ ಅವಕಾಶ ತಂದಿದ್ದಂತಹ ದುರ್ಗಾ ಪರಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಈ ವೇದಿಕೆಯಲ್ಲಿ ನನ್ನೆರಡು ಮಾತುಗಳನ್ನು ಹೇಳಲು ಅವಕಾಶ ನೀಡಿದ್ದಕ್ಕೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನೀಡುತ್ತಾ ನನ್ನ ಮಾತಿನಿಂದ ವಿರಮಿಸುತ್ತೇನೆ. ಶಿವ ಶಿವ ಎಂದರೆ ಭಯವಿಲ್ಲ, ಹರಿನಾಮವ ನೆನೆದರೆ ಭಯವಿಲ್ಲ ಪನ್ಲಕನೆ ಒಂಜಿ ಆಧ್ಯಾತ್ಮಿಕದ ಒಂಜಿ ವಿಚಾರಧಾರಣೆ ಶಿವನ ಬಗ್ಗೆ ವಿಚಾರಧಾರಣೆ ನಮ್ಮದುಂದುಮು ದಿನಂಚಿನ ಶ್ರೀಯುತ ಪ್ರಹ್ಲಾದ್ ಕುಮಾರ್ ಇಂದ ಜಮರೆಗೆ ಸೊಲ್ಮೆಲನ ಸಂದವೊಂದು ಈ ವೇದಿಕೆಡ್ ಮಸ್ತ್ ಜನ ಪಾತಿರ್ಜಿ ರಾನ ಅಕೇರಿದ ಪಾತೇರ ಕೊರ್ಪನಾರ್ ಶ್ರೀಯುತ ನಮ್ಮ ಹರೀಶ್ ಪೂಜಾರ್ಲು ಬೈಲ್ ಮಟನ್ ರಾಜೆಲ್ಲ ಪಾತಿರ್ಜೇರು ಆರು ಗೋವಿತನೆಲ್ಲ ವೃತ್ತಿಡ್ ಮಾತ್ರ ಪ್ರವೃತ್ತಿ ಅವ ಧೀರಾಜ್ ಗಟ್ಟಿಲ ಪಾತಿರ್ಜೇರು ದೀಪಕ್ ರಡ್ಡೆ ಬೊಕ್ಕ ಪಾತಿರೋರು ಇದು ಗುಂಬು ನಮ್ಮ ಹರೀಶ್ ಪೂಜಾರಿ ಬೈಲ್ ಮೇರೆ ತಮ್ಮ ಶುಭಾಶಯದ ಪಾತ್ರನ ವೇದಿಕೆ ಕೊರಡು ಪಡೆದ ವಿನಂತಿ. ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಸಂದರ್ಭದ ಕ್ಷೇತ್ರ ಕುಂಪಲ ಇದರ ವತಿಯಿಂದ ಪ್ರತಿ ವರ್ಷವೂ ನಡೆಯುವಂಥ ಈ ಶಿವರಾತ್ರಿ ಸಂದರ್ಭದಲ್ಲಿ ಪ್ರಥಮವಾಗಿ ಮಹಾಗಣಪತಿ ದೇವರಿಗೆ ವಂದಿಸುತ್ತಾ ಹಾಗೆಯೇ ಶ್ರೀ ದುರ್ಗಾ ಪರಮೇಶ್ವರ ದೇವರಿಗೆ ಸಹ ನಮಿಸುತ್ತಾ ಶಾರದಾ ಮಾತೆಯನ್ನು ಸಹ ವಂದಿಸುತ್ತಾ ನಮ್ಮ ಗ್ರಾಮದ ದೇವರಾದ ಸೋಮನಾಥ ದೇವರಿಗೆ ವಂದಿಸುತ್ತಾ ಈ ಪರಿಸರದ ದೇವರಿಗೆ ಸಹ ವಂದಿಸುತ್ತಾ ಇವತ್ತಿನ ಈ ಶಿವರಾತ್ರಿಯಲ್ಲಿ ನಮಗೆ ಒಂದು ಭಕ್ತಿಯ ಒಂದು ಪ್ರತಿಯೊಂದು ನಮ್ಮದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಲಿ, ಶಿವರಾತ್ರಿ ಆಗಲಿ, ದುರ್ಗಾ ನವರಾತ್ರಿ ಆಗಲಿ, ಯಾಕಂದರೆ ನಮ್ಮದು ಇಡೀ ಒಂದು ಭಕ್ತಿ ಮಾಡುವಂಥ ಒಂದು ನಮಗೆ ಅವಕಾಶ ಮಾಡಿಕೊಡುವಂಥ ನಮ್ಮ ಧರ್ಮದ ಒಂದು ಇದೊಂದು ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಒಂದು ತಿಂಗಳಾಗಲಿ ಒಂದು ನಮಗೆ ದೇವರದ್ದು ಒಂದು ಪೂಜೆ ಮಾಡುವ ಮತ್ತು ಪ್ರಾರ್ಥನೆ ಮಾಡುವ ಒಂದು ಅವಕಾಶ ಅಲ್ಲ, ನಮ್ಮದು ಶ್ರದ್ಧೆ, ನಮ್ಮದು ಕರ್ತವ್ಯ ಆಗಿದೆ ಪ್ರತಿಯೊಂದು ಪೂಜೆಯನ್ನು ಮಾಡುವಂಥ. ಈಗ ಮೊದಲಿಗಾಗಿ ಈಗ ನಾವೇ ಆಗಲಿ ನಮಗೆ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಮನೆಯಲ್ಲಿ ಎಲ್ಲರೂ ಒಂದು ಕೂತು ಊಟ ಮಾಡಿ ಆ ಪೂಜೆಯನ್ನು ನಾವು ಒಂದು ಇದು ನೆರವೇರಿಸಬೇಕಂತ ನಮಗೆ ಒಂದು ಕರ್ತವ್ಯ ಆಗಿದೆ ನಮ್ಮದು ಮನೆಯದು. ಪ್ರತಿ ಮನೆಯಲ್ಲೂ ಸಹ ಹಾಗೆ ಎಲ್ಲ ಕರ್ತವ್ಯ ಇರ್ತದೆ. ಯಾಕಂದರೆ ನಮ್ಮದು ಒಂದು ಧಾರ್ಮಿಕ ವಿಧಾನವನ್ನು ನಾವು ನಮ್ಮ ಮನೆಯಲ್ಲಿ ಚಾಚು ತಪ್ಪದೆ ಪಾಲಿಸಬೇಕೆಂಬ ಪುರಾತನ ನಂಬಿಕೆ ಆ ಕಾರ್ಯ ಈಗ ಸಹ ಮುಂದುವರಿಸ್ತಿದೆ. ಈ ಶಿವರಾತ್ರಿ ಈ ಸಂದರ್ಭದಲ್ಲಿ ಈ ಶಿವನ ಬಗ್ಗೆ ನಾನು ಹೇಳುವುದಂದರೆ, ನಮಗೆ ಭಗವದ್ಗೀತೆಯನ್ನು ಉಪದೇಶಿಸಿದ ಅರ್ಜುನನ ಮುಖಾಂತರ ನಮಗೆ ಇಡೀ ಜಗತ್ತಿಗೆ ಭಗವದ್ಗೀತೆಯನ್ನು ತಿಳಿಸಿದ ಶ್ರೀಕೃಷ್ಣ ಪರಮಾತ್ಮ ದೇವರು ಸಹ ಶಿವನ ಮಹಾಭಕ್ತರಾಗಿದ್ದರು. ಅವರು ಈಗ ನಾವು ಮಾತ್ರ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ದೇವರು ಸಹ ಭಕ್ತರಾಗಿದ್ದರು, ರಾಧಾದೇವಿ ಭಕ್ತರಾಗಿದ್ದರು, ನಮ್ಮದು ವಿಘ್ನ ವಿನಾಶಕ ಗಣಪತಿ ದೇವರು ಸಹ ಶಿವನ ಶಿವ ಪಾರ್ವತಿಯ ಭಕ್ತರಾಗಿದ್ದರು. ಅಂತ ಈ ನಮ್ಮದು ಈ ಭೂಮಿಯ ದೊಡ್ಡ ದೇವರೆಂದರೆ ಅದೇ ಶಿವದೇವರು. ಶಿವ ಅಂದರೆ ಈ ಪ್ರಪಂಚದ ಪ್ರತಿ ಮೂಲೆಯಲ್ಲೂ ಸಹ ಅವರ ಒಂದು ಸಾನ್ನಿಧ್ಯವಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುವುದೇನೆಂದರೆ, ಒಂದು ಈ ಶಿವರಾತ್ರಿಯ ಒಂದು ದಿನ ನಾವು ಜಾಗರಣೆ ಮಾಡಿದರೆ ಅದೊಂದು ಎಷ್ಟು 10-12 ಅದು ಏಕಾದಶಿಯ ವ್ರತ ಮಾಡಿದ ಫಲ ಅಂತ ನಮ್ಮ ಪುರಾತನ ಕಾಲದಿಂದ ನಮ್ಮ ನಂಬಿಕೆ ಇದೆ. ಹಾಗೆ ಈಗ ಶಿವರಾತ್ರಿಯನ್ನು ನಾವು ಈಗ ದೇವಸ್ಥಾನದ ಮೊದಲೆಲ್ಲ ಮನೆಯಲ್ಲಿ ಆಚರಿಸಿದ್ರು. ಯಾಕಂದರೆ ಒಂದು ಚಿಕ್ಕಂದಿರುವಾಗ ಈಗ ಸಹ ನನಗೆ ನೆನಪಿದೆ, ಒಂದು ಆಚೆ ಮನೆಯವರಿಗೆ ಹೋಗಿ ಒಂದು ಚಕ್ಕುಲಿ ಬಡಿದು ಶಿವರಾತ್ರಿಯ ಸಂಭ್ರಮಿಸುತ್ತಿದ್ದೆವು ನಾವು. ಮತ್ತು ಮನೆಗೆ
ಆಚೆ ಮನೆಗೆ ಈಚೆ ಮನೆ ಕಲ್ಲ ಅದನ್ನು ಯಾರು ಸಹ ಕೋಪಗೊಳ್ತಿರ್ಲಿಲ್ಲ. ಎಲ್ಲರೂ ಒಂದೇ ಮನೆಯವರಾಗಿ ನಾವೆಲ್ಲ ಆ ಹಬ್ಬವನ್ನು ಬೀದಿಯಲ್ಲಿ ಮನೆಯಲ್ಲಿ ಆಚರಿಸಿದ್ದೆವು. ಆದರೆ ಕಾಲ ಬದಲಾದಂತೆ ಕೆಲವೊಂದು ಆಚರಣೆ ಎಲ್ಲ ಅದು ನಶಿಸಿ ಹೋಗಿದೆ. ಈಗ ಏನಿದ್ರು ಸಹ ಈಗ ಟಿ ವಿಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಅಷ್ಟೇ ಒಂದು ನಮ್ಮದು ಕಾರ್ಯಕ್ರಮ ಈ ಶಿವರಾತ್ರಿಯ ಉಳಿದಿದೆ. ಆದ್ದರಿಂದ ಶಿವಭಕ್ತರಾದ ಎಲ್ಲರಿಗೂ ಈ ಶಿವರಾತ್ರಿಯ ನಾನು ಒಂದು ಶುಭಾಶಯ ನೀಡಿ ಹಾಗೂ ಶಿವದೇವರಲ್ಲಿ ಈ ದೇವಸ್ಥಾನವು ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ಹಾಗೆ ಬಂದಂಥ ಭಕ್ತರಿಗೆ ದೇವರು ಅಂದು ಅವರ ಬೇಡಿಕೆಯನ್ನು ಈಡೇರಲಿ ಅಂತ ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಶಾರದಾ ಮಾತೆ. ಶ್ರೀಯುತ ಹರೀಶ್ ಪೂಜಾರಿ ಕೊಲ್ಯ ಮೇರೆಗೆ ಕಾರ್ಯಕ್ರಮ ನಮ್ಮೊಟ್ಟಿಗೂ ಶ್ರೀಯುತ ದೀಪಕ್ ಪಿಲಾರುಲ್ಲರು ಈ ದೇವಸ್ಥಾನದ ಬಗ್ಗೆ ಒಂದು ಜೊತೆ ನನ್ನ ದುಂಬುಗಳ ಅವೇ ಅಭಿವೃದ್ಧಿ ಕಾರ್ಯದ ಬಗ್ಗೆ ಒಂದು ಚಿಂತನದ ಉಪ್ಪುನಾರು ಆರು ತನ್ನ ಶುಭ ನೀಡಿಕೊರಡು ಬಂದ ವಿನಂತಿ. ಆ ದೇವರನ್ನ ಭಾಗ್ಯ ಹೆಂಗೆ ಕೊಡ್ತಿನ ಭಾಗ್ಯನ ಅಂದು ಗೊತ್ತು ಜಿ ನಿಕ್ಲೇನೆದುರುಡು ಈ ಒಂಜಿ ಶಿವರಾತ್ರಿದ ಈ ಒಂಜಿ ಪೊರ್ತುಗು ಬತ್ತದು ಯಾಲ ನಿಕ್ಲೇನೆದುರುಡು ದೇವರನ ಒಂಜಿ ಸೇವೆ ಮಲ್ಪುನಂಚಿನ ಭಾಗ್ಯ ಅರ್ನ ಒಂಜಿ ಪೂಜೆ ತುಪ್ಪುನಂಚ ಭಾಗ್ಯ ನಿಕ್ಲೇನೆದುರುಡು ಒಂಜಿ 2 ಪಾತೆರ ನಲ ಒಂಜಿ ಭಾಗ್ಯ ಅಂದ್ ಏನೊಂದು ವೇದಿಕೆ ಪುನಃ ಮಾತ ಗಣ್ಯರ್ಲ ಅಂಚೆನೆ ಎದುರು ಪುನಃ ಪೂರ ಬಂಧುಲೆಗ್ಲ ಶಿವರಾತ್ರಿದ ಈ ಒಂಜಿ ಶುಭಾಶಯನ್ಲ ಪನೊಂದು 2024 ಬರ್ಪುನಂಚಿನ ಬ್ರಹ್ಮ ಕಲಶೋತ್ಸವಗ್ ನಮ್ಮ ಪೂರೆಲ್ಲ ಒಗ್ಗಟ್ಟಾದ ಈ ಒಂಜಿ ಪರಿಸರ ಶಿವನ ಕ್ಷೇತ್ರ ಇಡೀ ನಮ್ಮ ಸೋಮೇಶ್ವರ ಉಳ್ಳಾಲ ಕ್ಷೇತ್ರಡೆ ಇನ್ನು ಮುಟ್ಟ ಆತಜಿಗೆ ಬ್ರಹ್ಮ ಕಲಶೋತ್ಸವ ಅಂಚಿನ ಒಂಜಿ ದೇವರನ ಒಂಜಿ ಉತ್ಸವ ಒಂಜಿ ಬುದ್ಧಂಜನಡ ಆವಡು ಒಂದು ಯಾನ್ ಈ ಪೊರ್ತುಗು ನಿಕ್ಲೆಡ ಕೇನೊಂದುಲ್ಲೆ ದಯಪಂಡ ನಿಕ್ಲೆನ ಪೂರ ಸಹಕಾರ ಇಜ್ಜಿಂದಾಂಡ ಈತ್ನೇಟ ವರ್ಷಲ ಈ ಒಂಜಿ ಭವಾನಿ ಶಂಕರ ಶಾಂತಿಲ ಮಲ್ಪುನಂಚಿನ ಈ ಕಾರ್ಯಕ್ರಮ ಐತೊಟ್ಟಿಗೆ ನಿಕ್ಲಿನ ಪುರ ಸಹಕಾರ ಇತ್ತಿನೇಟ ಹತ್ರ ಇಂಚ ಪುರ ಆವೊಂದುಂಡು ಈ ಪೊರ್ತುಗು ಯಾನು ಸ್ಮರಿಸೊಂದುಲ್ಲೆ ಅಂಚೆನೆ ಇನ್ನಿತ್ತಂಚಿನ ಈ ಒಂಜಿ ಕಾರ್ಯಕ್ರಮ ಜೋಕ್ಲಿನ ಒಂಜಿ ಡ್ಯಾನ್ಸ್ ಈ ಪೊರ್ತುಗು ನಮ್ಮ ಮಸ್ತ್ ಪಾತ್ರನೆಲ್ಲ ಸರಿ ತೋಜ್ಜಿ ಅಂಚಾದ ಪುನಗ ಹೆಂಗೆ ಪಾತ್ರ ಅವಕಾಶ ಕೊರ್ನ ಮಾತೆರೆಗ್ಲ ಸೋಲ್ಮೇನ್ ಪನೊಂದು ನನ್ನವರ ಶಿವರಾತ್ರಿದ ಶುಭಾಶಯ ಪನೊಂದು ಎನ್ನ 2 ಪಾತ್ರ ಉಂತವೆ. ದುರ್ಗ ಪರಮೇಶ್ವರ ಮಾತ್ರೆಗಳ ಪೂಡಿಗೆ ಎತ್ತಂದು ಇದು ಜನ ಎತ್ತು ಬರ್ತಾ ಮುಂಡ ಒಂದು ಸಭಾ ಕಾರ್ಯಕ್ರಮ ಮುಗಿನಾಕ ಅಲ್ಲ ದಾಲಜಿ ಮಾತೆಲ್ಲ ಒಂದು ಎಡ್ಡೆಪ್ಪದ ಸಂದೇಶ ಕೊರ ದಯಪಂಡ ನಮ್ಮ ನೃತ್ಯ ಪೂರ ಕಾರ್ಯಕ್ರಮ ಪಾಂಡ ಪೂರ ನಮ್ಮ ಒಂಜಿ ಮನಸ್ಸು ಇಲ್ಲ ಅಲ್ಲ ನಮ್ಮ ಬೇತೆ ಬೇತೆ ಮರ್ಗಿಲ್ಡ್ ಕೆಲಸ ಮಲ್ಪನ ಜನ ಧಾರ್ಮಿಕ ಕೆಲಸ ಮಲ್ಪನ ಜನ ಮಂದಿನಲ್ಲಿ ಎತ್ತು ಜನ ನಮ್ಮನ ದೇವಸ್ಥಾನ ತುಂಬದ ದಿನಟ್ಟು ಜೀರ್ಣೋದ್ಧಾರ ಅದು ಅಭಿವೃದ್ಧಿ ಅದು ಮಾತ ಕೆಲಸಗಳ ಅಕ್ಕಲಲ್ಲ ಒಂಜಿ ತಾಂಗ್ ಉಪ್ಪೋಡಾಪನು ಬಿರಿಸಕಾಯ ಉಪ್ಪೋಡಾಪನು ಈ ನೆಲೆಟ್ಟು ಇಂಥ ಈ ಒಂಜಿ ದಿನಟ್ಲ ನಮ್ಮ ಬೇತೆ ಬೇತೆ ಮರ್ಗಿಲ್ಡ್ ಕೆಲಸ ಮಲ್ತ ಮತ್ತಿನ ಚಾತಿ ದಿನಕ್ಲ ಕೂಡಾಟಿಗೇಡು ಈ ಒಂಜಿ ಧರ್ಮ ಸಭೆನು ಆಯೋಜನೆ ಮಲ್ಲ ಸುಧರ್ಮ ಸಭೆನು ಇಂಚಿತ್ತಿ ಕಾರ್ಯಕ್ರಮದ ಪುರ್ಲದ ದೇಕಿಡು ಬತ್ತು ಸೇರಿನ ಜನಕ್ಲೆ ಮಾತನಲ್ಲ ಈ ಒಂಜಿ ಸಂದರ್ಭಡು ಗಣನೆಗೆ ದೆತನೊಂದು ಎಲ್ಲ ನಡಪುರಂಚನ ಬಾರಿ ಪೊರ್ಲ ಕಟ್ಟದ ಸಂಗೀತ ರಸಮಂಜರಿ ಕಾರ್ಯಕ್ರಮ ದ್ವೇ ವೇದಿಕೆ ನಡಪೆರಂಡು ಆ ಸಂದರ್ಭ ರೀತಿಯ ಧಾರ್ಮಿಕ ಸಭೆ ಪೂಜೆ ಸರಿ ಸುಮಾರು 7 ಗಂಟೆಗೆ ಸರಿಯಾದ ಈ ಕಾರ್ಯಕ್ರಮ ಆರಂಭ ಆಪುಂಡು 5 ಗಂಟೆಗೆ ದೇವರನ ಪೇಟೆ ಸವಾರಿ ಉತ್ಸವ ಈ ದೇವಸ್ಥಾನದ ಪಿದರ್ದು ಕುಂಪಲ ಬಾಲಕೃಷ್ಣ ಮಂದಿರದ ಮುಟ್ಟಬಹುದು ವಿವಿಧ ರೀತಿಯ ಪೂಜಾ ಕೈಂಕರ್ಯ ಜೊತೆಗೊಂಡು ಈ ಕ್ಷೇತ್ರಕ್ಕೆ ಈ ಚೇತನಗರ ಬರ್ರೆಂಡು 5 ಕುಂಪಲ ರಥೋತ್ಸವ ಪನ್ಪಂಚನ ಬಾರಿ ಈ ಊರ್ದ ರಥೋತ್ಸವ ನಡಪೆರಂಡು ಇಂಚಿತ್ತಿ ಕಾರ್ಯಕ್ರಮದ ಎಲ್ಲ ದಿನ ಪಂಚನ ಕಾರ್ಯಕ್ರಮ ಪಾಲ್ದೆತ್ತೊಳ್ಳೆ ಪನ್ನೊಂದು ಈ ಕಾರ್ಯಕ್ರಮದ ಊರ್ದ ಜನಮಂದಿಲನ ಊರ್ದ ಪ್ರತಿಭೆಲ ನೃತ್ಯ ಕಾರ್ಯಕ್ರಮದ ಬೊಕ್ಕ ನಮ್ಮ ಬಾರಿ ಪುಗಾರ್ತೆ ಪಡೆಯನಂಚಿನ ನಮ್ಮ ಪಜ್ಜೀರ್ದ ನೃತ್ಯ ತಂಡದ ನಮ್ಮ ಈ ನೃತ್ಯ ಕಾರ್ಯಕ್ರಮ ಬಾರಿ ವೈವಿಧ್ಯಮಯವಾದ ನೃತ್ಯ ಕಾರ್ಯಕ್ರಮ ನಡಪೆರಂಡು ಸಂಯೋಜನೆ ಯಾರಂಡು ಇಂಚಿತಿ ಪುಣ್ಯಕೋಟಿ ಪನ್ಪಂಜ ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಪಜೀರ್ ನಮ್ಮ ನೃತ್ಯ ಗುರು ವಿದುಷಿ ಶ್ರೀಮತಿ ನಿರ್ಮಲ್ ಭಟ್ ಬೊಕ್ಕ ಕೂಟದ ಕ್ಲೇರ್ಗ್ ಯೋಜಿ ಪೊರ್ಲಕಂಡದ ಪುಣ್ಯಕೋಟಿ ಪನ್ಪನಂಚನ ನೃತ್ಯ ರೂಪಕಲಾ ಈ ವೇದಿಕೆ ನಡ್ಪಂಡ ಮಾತೆರ್ಲ ಈ ಸಂದರ್ಭದ ಉಪಸ್ಥಿತರು ಪಂಡದು 5 ಬೊಕ್ಕ ದೇವರನ ಒಂಜಿ ಬಲಿ ಉತ್ಸವ ನಡಪುಂಡು ಆ ಮಾತಾ ಕಾರ್ಯಕ್ರಮ ಪಾಲ್ದೆತ್ತಲೆ ಪಂಡದು ಅಕೆರೆದ ಸೊಲ್ಮೆ ಸಂದಾವಡು ಪಂಡದು ಶ್ರೀಯುತ ಗೋಪಾಲಕೃಷ್ಣ ರಾವ್ ಸೋಮನಟನ ಮಣ್ಣತ ಈ ಕುಂಪಳದ ಊರು ಪಂಡಗ ಒಂಜಾತ ಖುಷಿ ಆಪುಡು ದಾಯ ಪಂಡ ಅಷ್ಟಮಿ ಬಣ್ಣಗ ಕೃಷ್ಣನ ನೆನಪಾಪುಡಿಗೆ
ಚೌತಿ ಬಣ್ಣಗ ಗಣಪತಿನ ನೆನಪಾಪುಣಿಗೆ, ನವರಾತ್ರಿ ಬಣ್ಣಗ ಶಿವದೇವನ ನೆನಪಾಪುಣಿಗೆ. ಆಂಡ ನಮ್ಮ ಈ ಊರು ಬಿಡ್ದು ವಾ ಊರುಗಳ ಪಯರಜ್ಜಿ ಕುಂಪಳದ ಊರುಡು ಪ್ರತಿಯೊಂಜಿ ದೇವೇರ್ಲ ಆಚಾರ ವಿಚಾರ ಆತುಪ್ಪು, ಪೂಜಾ ಪುರಸ್ಕಾರ ಆತುಪ್ಪು, ಜಾತ್ರೋತ್ಸವ ಆಪು ಪೂರ ಈ ಊರುಡು ಪುನಃ ಖುಷಿನ ಪಟ್ಟೊಂದು ಇನಿ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡುಪುನಜ್ಜಿನ ಶಿವರಾತ್ರಿ ಉತ್ಸವದ ಸಂಭ್ರಮದ ಈ ರಥೋತ್ಸವದ ದುಂಬದ ದಿನದ ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ನಡುಟು ಸಭಾ ಕಾರ್ಯಕ್ರಮ ನಡೆತುಂಡು ಕಿಂಜಿ ಜೋಕುಲು ಜಪ್ಪುನಂಚಿನ ಪೊರ್ತುಡು ಧಾರ್ಮಿಕ ಸಭಾ ಕಾರ್ಯಕ್ರಮ ಮಲ್ತದು ಮಾಂತೇರಿಗಳ ಪುದರ್ ಪಂಡಿತ ಧನ್ಯವಾದ ಕೊರ್ಪಣೆ ಹಿಡಿದ ಮುಖಾಂತರವಾದ ಒಂಜೇ ಪಾತ್ರದ ಕಾರ್ಯಕ್ರಮಡು ಸಭೆಟಿನ ಮಾಂತ ಪದಾಧಿಕಾರಿಗಳಿಗಳ ಉಡಲ್ದಿಂಜಿನ ಧನ್ಯವಾದ ಕೊರ್ಪಣ ಮುಖಾಂತರವಾದ ಕಾರ್ಯಕ್ರಮಕ್ಕೆ ಚುಕ್ಕದಿಪ್ಪೆ.